ಲೀಲಾಮೃತ ಓದುವ ತರಗತಿಯನ್ನು ಮಾಡಲು ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾಯಿ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಪೌಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ತರಗತಿಗೆ ಬಂದಂತ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿ ಮಿರಂದಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಾಗನ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಸ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ಸಾಕಾನ್ವಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ಓದುವ ತರಗತಿಯನ್ನು ಪ್ರಾರಂಭಿಸೋಣ. ಕೃಷ್ಣ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಏನು ಬಂದಿದೆ ಅಲ್ಲ ಮಾತಾಜಿ? ಬಂದಿದೆ ಮಾತಾಜಿ, ಬಂದಿದೆ. ಮಂಜುಳಾ ಮಾತಾಜಿ ಓದಿ. ಹಾ ಮಾತಾಜಿ ಓದ್ತೀನಿ. ತಮ್ಮ ನಿದರ್ಶನ ಇಂದಲ್ವಾ? ಹೌದು, ಅಲ್ಲಿಂದ. ತಮ್ಮ ನಿದರ್ಶನ ಮತ್ತು ಸೂಚನೆಗಳ ಭಾಗವಾಗಿ ಸಾಯುವುದು ಹೇಗೆ ಎಂಬುದನ್ನು ಜನರಿಗೆ ತೋರಿಸಬೇಕಾಗುತ್ತದೆಂದು ಶ್ರೀಲ ಪ್ರಭುಪಾದರು ಬಲ್ಲವರಾಗಿದ್ದರು. ಕೃಷ್ಣನ ಕೃಪೆಯಿಂದ ತಮ್ಮ ಶಿಷ್ಯರ ಪ್ರಾರ್ಥನೆಗಳಿಂದ ಹಾಗೂ ಈ ಚಳುವಳಿಯನ್ನು ರೂಪಿಸುವ ತಮ್ಮ ಸ್ವಂತ ಶುದ್ಧವೂ ಪ್ರಬಲತಮವೂ ಆದ ಸಂಕಲ್ಪ ಶಕ್ತಿಯಿಂದ ಶ್ರೀಲ ಪ್ರಭುಪಾದರು ಅನೇಕ ಬಾರಿ ಸಾವಿನ ದಡೆಯಿಂದ ಪಾರಾಗಿದ್ದರು. ಆದರೆ 1977ರಲ್ಲಿ ಶ್ರೀಕೃಷ್ಣನು ಕೊಟ್ಟ ಸೂಚನೆಗಳಿಂದ ಈ ವ್ಯವಹಾರ ಜಗತ್ತಿನಲ್ಲಿ ತಮ್ಮ ಉದ್ದೇಶವನ್ನು ನಿರ್ಣಾಯಕವಾಗಿ ಮತ್ತು ಖಚಿತವಾಗಿ ಕೊನೆಗೊಳಿಸಲು ಆರಂಭಿಸಿದರು. ಅವರ ಅಂತಿಮ ಕರ್ತವ್ಯಗಳಲ್ಲಿ ಸಾವನ್ನು ಹೇಗೆ ಎದುರಿಸಬೇಕೆಂಬುದಕ್ಕೆ ಸಂಪೂರ್ಣವಾಗಿ ದಿಗ್ದರ್ಶನ ಕೊಡುವುದು ಒಂದಾಗಿತ್ತು. ಪ್ರತಿಯೊಬ್ಬರೂ ಮಾಡಲೇಬೇಕಾದ ಆದರೆ ಯಶಸ್ವಿಯಾಗಿ ಮಾಡುವುದು ತುಂಬ ಕಷ್ಟಕರವಾದ ಮರಣ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಳಬೇಕೆಂಬುದನ್ನು ಅವರು ಚೊಕ್ಕವಾಗಿ ತೋರಿಸಿಕೊಡುತ್ತಿದ್ದರು. ಆದರೆ ಪ್ರೀತಿಯ ಸಂಘರ್ಷ ಇದ್ದೇ ಇತ್ತು. ಪ್ರಭುಪಾದರಿಗೆ ತಮ್ಮ ಶಿಷ್ಯರ ಮೇಲೆ ಅಪಾರ ಮಮತೆ. ಅವರೆಲ್ಲ ಇನ್ನೂ ಪೂರ್ಣವಾಗಿ ಪಕ್ವಗೊಂಡಿಲ್ಲ ಎಂಬುದು ಅವರಿಗೆ ಗೊತ್ತಿತ್ತು. ಅವರ ಚಳುವಳಿ ಜಗತ್ತಿನಲ್ಲಿ ಶಕ್ತಿಯುತವಾದ ಸ್ಥಾನ ಪಡೆದುಕೊಂಡಿತ್ತು. ಆದರೂ ಅನೇಕ ವೈರಿಗಳಿದ್ದರು. ತಮ್ಮ ಭಕ್ತರನ್ನು, ತಮ್ಮ ಚಳುವಳಿಯನ್ನು, ಜಗತ್ತಿನ ಎಲ್ಲ ಜೀವಿಗಳನ್ನು ಹಾಗೂ ಪ್ರಾಣಿಗಳನ್ನು ರಕ್ಷಿಸುವುದು ಅವರ ಪ್ರವೃತ್ತಿಯಾಗಿತ್ತು. ಆದುದರಿಂದ ಅವರ ಅತ್ಯಂತ ಆಪ್ತರು, ಶ್ರದ್ಧಾವಂತರೂ ಆದ ಶಿಷ್ಯರು ನೀವಿಲ್ಲದೆ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ಪ್ರಾರ್ಥನೆ ಸಲ್ಲಿಸಿದಾಗ ಅವರು ಸಾಯುವುದು ಹೇಗೆ ಎಂಬುದನ್ನು ತೋರಿಸಿಕೊಡುವುದನ್ನು ಕೈಬಿಟ್ಟು ಅವರ ಮಧ್ಯೆ ಉಳಿದು ಬೋಧನೆ ಮಾಡಲು ಒಪ್ಪಿಕೊಂಡರು. ಆದರೆ ಯಾವ ಘಟ್ಟದಲ್ಲಿ ಶಿಷ್ಯರು ಶ್ರೀಲ ಪ್ರಭುಪಾದರನ್ನು ಬಿಟ್ಟುಕೊಡಲು ಒಪ್ಪುತ್ತಾರೆ? ಯಾವ ಘಟ್ಟದಲ್ಲಿ ಈ ಮಾಯಾ ಜಗತ್ತು
ಮತ್ತು ಕೃಷ್ಣನ ಶತ್ರುಗಳು ನಾಶವಾಗುತ್ತಾರೆ ಎಂದು ಹೇಳಲು ಸಾಧ್ಯ? ಯಾವ ಘಟ್ಟದಲ್ಲಿ ತಮ್ಮ ಶಿಷ್ಯರು ಪೂರ್ಣವಾಗಿ ಪಕ್ವಗೊಳ್ಳುತ್ತಾರೆ? ಸಾಕಾ ಮಾತಾಜಿ? ಓದಿ ಮಾತಾಜಿ. ಉಳಿಯಲು ತೀರ್ಮಾನಿಸಿದ ಅನಂತರ ಶ್ರೀಲ ಪ್ರಭುಪಾದರು ತಮ್ಮ ಶಿಷ್ಯರ ಕಡೆಗೆ ತಿರುಗಿದರು. ತಮ್ಮನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಲು ಅವಕಾಶ ಕೊಟ್ಟರು. ಅದರಲ್ಲಿ ಭಾಗವಹಿಸಿದವರೆಲ್ಲರೂ ಶ್ರೀಲ ಪ್ರಭುಪಾದರು ಹಿಂದೆಂದೂ ತಮ್ಮ ಮತ್ತು ಭಕ್ತರ ನಡುವೆ ಅಂತಹ ಆಪ್ತ ವ್ಯವಹಾರಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ ಎಂಬುದನ್ನು ಜ್ಞಾಪಿಸಿಕೊಂಡರು. ಇದಕ್ಕೆ ಹೋಲಿಸಬಹುದಾದ ಒಂದೇ ಸಂದರ್ಭ ಎಂದರೆ 1966ರಲ್ಲಿ ನ್ಯೂಯಾರ್ಕಿನದು. ಗುರುಗಳೊಂದಿಗೆ ವ್ಯವಹರಿಸಬೇಕಾದ ರೀತಿ ರಿವಾಜುಗಳೇ ಗೊತ್ತಿರದಿದ್ದ ಆರಂಭದ ಶಿಷ್ಯರುಗಳೊಂದಿಗೆ ಅವರು ತುಂಬ ಆಪ್ತವಾಗಿ ವ್ಯವಹರಿಸುತ್ತಿದ್ದ ಸಂದರ್ಭ ಅದು. ಆದರೆ ಆಗ ಅಲ್ಲಿದ್ದು ಈಗ ಮತ್ತೆ ಅವರ ಜೊತೆಗಿದ್ದ ಭಕ್ತರ ಪ್ರಕಾರ ಈಗಿನ ದಿನಗಳು ಅತ್ಯಂತ ಆತ್ಮೀಯವಾಗಿದ್ದವು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೇಳಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಒಂದು ಸಂದರ್ಭದಲ್ಲಿ ಶ್ರೀಲ ಪ್ರಭುಪಾದರು ತಮಗೆ ಸಾಕು ಎನ್ನಿಸಿದೆ ಎಂದಾಗ ಕೂಡ ಒಂದು ಇಡೀ ಲೋಟದ ಪಾನೀಯವನ್ನು ಸ್ವೀಕರಿಸಬೇಕೆಂದು ಕೀರ್ತನಾನಂದರು ಪಟ್ಟು ಹಿಡಿದರು. ಕೀರ್ತನಾನಂದರು ಮುಜುಗರ ಪಟ್ಟುಕೊಂಡು, ಹೀಗೆ ಕಾಡಿಬೇಡಿ ಕುಳಿಸಲು ತಾಯಿ ಯಶೋದೆಯಂತಲ್ಲ ನಾನು, ಏಕೆಂದರೆ ನೀವು ಗುರು ಎಂಬ ನೆನಪು ನನ್ನನ್ನು ಕಾಡುತ್ತದೆ ಎಂದು ಒತ್ತಾಯಿಸುತ್ತಾ ಹೇಳಿದರು. ಆದರೆ ಶ್ರೀಲ ಪ್ರಭುಪಾದರು ಕೀರ್ತನಾನಂದರ ಅಪ್ಪಣೆಗೆ ಒಳಗಾಗಲು ಅವಕಾಶ ಕಲ್ಪಿಸಿಕೊಟ್ಟರು. ಅದೇ ರೀತಿಯಲ್ಲಿ ಭವಾನಂದ, ತಮಾಲಕೃಷ್ಣ, ಭಕ್ತಿಚಾರು, ಉಪೇಂದ್ರ ಮೊದಲಾದ ಸೇವಕರು ಕೆಲವು ಬಗೆಯ ಪೋಷಕಾಹಾರ ತೆಗೆದುಕೊಳ್ಳುವಂತೆ ಶ್ರೀಲ ಪ್ರಭುಪಾದರನ್ನು ಪುಸಲಾಯಿಸಿ ಸದಾಕಾಲ ಅವರ ಆರೋಗ್ಯದ ಕಡೆ ಗಮನವಿರಿಸಿದರು. ಇತರ ಭಕ್ತರು ಈಶ್ವರಪುರಿ ಅವರ ಕಥೆಯನ್ನು ನೆನಪಿಸಿಕೊಂಡರು. ಈಶ್ವರಪುರಿ ತಮ್ಮ ಗುರುಗಳಾಗಿದ್ದ ಮಾಧವೇಂದ್ರ ಪುರಿ ಅವರು ಜೀವಿತದ ಕೊನೆಯ ಘಟ್ಟದಲ್ಲಿದ್ದು ಬಸವಳಿದಿದ್ದಾಗ ಅವರಿಗೆ ಆತ್ಮೀಯವಾಗಿ ದೇಹೋಪಚಾರ ಮಾಡುತ್ತಿದ್ದರು. ಈ ಬಗೆಯ ದೇಹೋಪಚಾರದ ಮೂಲಕ ಈಶ್ವರಪುರಿ ತಮ್ಮ ಗುರುಗಳ ಬಗೆಗಿದ್ದ ಪ್ರೇಮವನ್ನು ಅಭಿವ್ಯಕ್ತಗೊಳಿಸಿದ್ದರಿಂದ ಚೈತನ್ಯ ಮಹಾಪ್ರಭುಗಳ ಗುರುವಾಗಲು ಅವಕಾಶ ಕಲ್ಪಿಸಿಕೊಡಿರೆಂದು ಮಾಡ್ಬೇಕು ಮಾತಾಜಿ. ಮಾತಾಜಿ ಮೇಲೆ ಮಾಡಿ ಮಾತಾಜಿ. ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ. ಶುದ್ಧವಾದ ಸರಳ ಪ್ರೇಮದಿಂದ ತಮ್ಮ ಸೇವೆ ಮಾಡುವ ಅಭೂತಪೂರ್ವ ಅವಕಾಶವನ್ನು ಶಿಷ್ಯರಿಗೆ ಕಲ್ಪಿಸುವ ಸಲುವಾಗಿ ಶ್ರೀಲ ಪ್ರಭುಪಾದರು ಸಾಯುವ ಪಾಠಗಳನ್ನು ಮುಂದಕ್ಕೆ ಹಾಕಿದ್ದರು. ಈ ಅವಕಾಶವನ್ನು ಕೆಲವರಿಗೆ ಮಾತ್ರವಲ್ಲದೆ ಬೃಂದಾವನಕ್ಕೆ ಬಂದ ಎಲ್ಲರಿಗೂ ಕಲ್ಪಿಸಿಕೊಟ್ಟರು. ಅನೇಕರು ಬಂದರು. ಪ್ರಭುಪಾದರ ಕೊಠಡಿಗೆ ಬರುವುದಕ್ಕೆ, ದೇಹೋಪಚಾರ ಮಾಡುವುದಕ್ಕೆ, ತಮಗೆ ಇಷ್ಟ ಬಂದಷ್ಟು ಹೊತ್ತು ಅಲ್ಲಿ ಕುಳಿತಿರುವುದಕ್ಕೆ, ಅವರಿಗೆ ಸಂತೋಷವಾಗುವಂತೆ ಕೀರ್ತನ ಸೇವೆ ಮಾಡುವುದಕ್ಕೆ ಅವರಿಗೆಲ್ಲ ಅವಕಾಶ ಕೊಡಲಾಯಿತು. ಶ್ರೀಲ ಪ್ರಭುಪಾದರು ತಮ್ಮ ಅನುವಾದ ಕಾರ್ಯವನ್ನು ಪ್ರಾರಂಭಿಸಿದರು. ಇದು ಬಹಿರಂಗವಾಗಿಯೇ ನಡೆಯುತ್ತಿತ್ತು. ಹಿಂದೆಲ್ಲ ಅವರು ಸದಾ ಏಕಾಂತದಲ್ಲಿ ಅನುವಾದ ಮಾಡುತ್ತಿದ್ದರೆ, ಈಗ ಹಾಸಿಗೆಯಲ್ಲಿ ಮಲಗಿ ಭಕ್ತಿ ವೇದಾಂತ ಭಾವಾರ್ಥವನ್ನು ಬರೆಸುತ್ತಿರುವಾಗ ಎಲ್ಲ ಭಕ್ತರಿಗೂ ಹತ್ತಿರ ಬರುವಂತೆ ಹುರಿದುಂಬಿಸುತ್ತಿದ್ದರು. ಅವರು ಶಿಷ್ಯರಿಗೆ ತಮ್ಮನ್ನೇ ಒಪ್ಪಿಸಿಕೊಂಡಿದ್ದರು. ಅದನ್ನು ಕುರಿತು ಬಹಿರಂಗವಾಗಿಯೂ ಘೋಷಿಸುತ್ತಿದ್ದರು. ಹಾಜರಿದ್ದ ಭಕ್ತರಿಗೆ, ನನ್ನನ್ನು ಬಿಟ್ಟು ಹೋಗಬೇಡಿ, ನಿಮ್ಮ ಸಹವಾಸವಿಲ್ಲದೆ ನಾನು ಬದುಕಿರಲಾರೆ ಎಂದು ಹೇಳುತ್ತಿದ್ದರು. ಇರುವಂತೆ ಭಕ್ತರೆಲ್ಲ ಕೋರಿಕೊಂಡಿದ್ದರು. ಒಪ್ಪಿಕೊಂಡ ಶ್ರೀಲ ಪ್ರಭುಪಾದರು ಅವರ ಸೇವೆಗೆ ತಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡಿದ್ದರು. ಸಾಕ ಮಾತಾಜಿ? ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಅನ್ಮ್ಯೂಟ್ ಮಾಡಿ. ಈ ಬಗೆಯ ಸೇವೆಯ ಭಾಗ್ಯ ದೊರಕಿದವರಿಗೆಲ್ಲ ಸೇವೆಗೆ ಅಡ್ಡಿಯಾಗುವ ಎಲ್ಲ ಪ್ರತಿಬಂಧಕಗಳನ್ನು ದಾಟಿದ ಮತ್ತು ಲೈಂಗಿಕ ಬಯಕೆಗಳ ಎಲ್ಲ ಅಡ್ಡಿಗಳಿಂದಲೂ ಪಾರದ ಅನುಭವವಾಯಿತು. ಶ್ರೀಲ ಪ್ರಭುಪಾದರನ್ನು ಆತ್ಮೀಯವಾಗಿ ಸೇವಿಸುವುದರ ಮೂಲಕ ಅವರಿಗೆ ಸಂಪೂರ್ಣ ಶರಣಾಗತಿಯ ಶಕ್ತಿ ಎಷ್ಟೆಂಬುದು ಅನುಭವಕ್ಕೆ ಬಂದಿತು. ಅಷ್ಟೇ ಅಲ್ಲ, ಈ ಭಾವ ಸದಾಕಾಲವು ಮತ್ತು ಶ್ರೀಲ ಪ್ರಭುಪಾದರು ಅಂತಿಮವಾಗಿ ಇಹಲೋಕವನ್ನು ತ್ಯಜಿಸಿದ ಮೇಲೆಯೂ ತಮ್ಮಲ್ಲಿ ಜಾಗೃತವಾಗಿರುತ್ತದೆ ಎಂಬುದು ಅವರಿಗೆಲ್ಲ ಭಾಸವಾಯಿತು. ಈಚಿನ ತಿಂಗಳುಗಳಲ್ಲಿ ಅವರು
ಆಧ್ಯಾತ್ಮ ಜ್ಞಾನದಲ್ಲಿ ಸ್ಥಿರವಾಗಿದ್ದು ಮೃತ್ಯುವಿಗೆ ಅಭೀತರಾಗಿದ್ದಂತೆ ಮಾತಿಗೂ ತೊಡಗಿದರು. ಈಚೆಗೆ ಪೋರ್ಚುಗೀಸ್ ಭಾಷೆಗೆ ಅನುವಾದಗೊಂಡ ತಮ್ಮ ಕೆಲವು ಪುಸ್ತಕಗಳನ್ನು ಹೃದಯಾನಂದ ಗೋಸ್ವಾಮಿಗಳು ಅರ್ಪಿಸಿದಾಗ ಪ್ರಭುಪಾದರವರನ್ನು ಉತ್ತೇಜಿಸುತ್ತಾ, ಇದು ಜೀವನ, ಭೌತಿಕ ಜಗತ್ತು ಬರಿಯ ಮೂಳೆಗಳು ನಮ್ಮ ನೈಜ ಜೀವವಲ್ಲ, ನಮ್ಮ ನಿಜವಾದ ಕಳಕಳಿ ಜೀವ ಚೈತನ್ಯವೇ ಆಗಿದೆ. ಮೂಳೆಗಳು ಇರಬಹುದು, ಹೋಗಬಹುದು, ಅದು ಮುಖ್ಯವಲ್ಲ. ಅವುಗಳನ್ನು ಧಾರಣ ಮಾಡುವುದು ನೈಜ ಜೀವನ. ಬರಿಯ ಮೂಳೆಯ ಹಂದರವಾಗಿದ್ದ ಒಬ್ಬ ಋಷಿಯ ಕಥೆಯೂ ಇದೆ. ಬರಿಯ ಮೂಳೆಗಳಿಂದಲೇ ಜೀವಧಾರಣೆ ಮಾಡಬಹುದೆಂದು ಸಾಧಿಸುವ ವಿಜ್ಞಾನ ಹೊಂದಿದೆ. ಹಿರಣ್ಯಕಶಿಪು ಅದನ್ನು ಸಾಧಿಸಿದ ಎಂದು ಹೇಳಿದರು. ನೀವು ಅದನ್ನು ಸಾಧಿಸುತ್ತೀರಿ ಶ್ರೀಲ ಪ್ರಭುಪಾದರೆ ಎಂದು ತಮಾಲ ಕೃಷ್ಣರು ಹೇಳಿದರು. ಆದ್ದರಿಂದ ಸಾಧ್ಯವಾದಷ್ಟು ಕಾಲ ಮೂಳೆಗಳ ಯೋಗಕ್ಷೇಮ ಮಾಡಿಕೊಳ್ಳಿ. ಆದರೆ ನಿಜವಾದ ಜೀವನ ಇಲ್ಲಿದೆ ಎಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೊಂಡಿರಿ. ವ್ಯವಹಾರ ಜಗತ್ತು ಎಂದರೆ ನಾವೆಲ್ಲ ಸುಮ್ಮನೆ ಮೂಳೆ ಮಾಂಸಗಳ ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದೇವೆ ಎಂದರ್ಥ. ಆದರೆ ನಿಜವಾಗಿ ತಾವು ಯಾರು ಎಂಬ ಬಗೆಗೆ ಅವರಿಗೆ ತಿಳುವಳಿಕೆ ಇಲ್ಲ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಅತ್ರೇಯ ಋಷಿಗಳು ಶ್ರೀಲ ಪ್ರಭುಪಾದರನ್ನು ಕಂಡು ಟೆಹರಾನಿಗೆ ಆಹ್ವಾನಿಸಿದಾಗ ಪ್ರಭುಪಾದರು, ನಾನೇನೋ ಬರಲು ಸಿದ್ಧ, ಆದರೆ ನೀವು ಬರಿಯ ಮೂಳೆಯ ಗಂಟನ್ನು ತೆಗೆಸಿಕೊಂಡು ಹೋಗಬೇಕಾಗುತ್ತದೆ ಎಂದರು. ವಾಸ್ತವವಾಗಿ ಇದು ಪ್ರಭುಪಾದರು ಯಾವಾಗಲೂ ಬೋಧಿಸುತ್ತಿದ್ದ, ತಮ್ಮ ಗ್ರಂಥಗಳಲ್ಲಿ ಪ್ರತಿಪಾದಿಸಿದ್ದ ವಿಷಯವೇ ಆಗಿತ್ತು. ಆದರೆ ಪ್ರಭುಪಾದರು ಇವನ್ನೆಲ್ಲ ತಮ್ಮ ವಿಷಯಕ್ಕೆ ಅನ್ವಯಿಸಿ ಹೇಳಿದಾಗ ಆಟಗಳು ಹೆಚ್ಚು ಚುರುಕಾಗಿ ಪರಿಣಾಮಕಾರಿಯಾಗಿ ಇರುತ್ತಿದ್ದವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅನೇಕ ಭಕ್ತರು ತಮ್ಮ ಕೊನೆಗಾಲದಲ್ಲಿ ಹಿತೋಪದೇಶ ಮಾಡಿದ ಭೀಷ್ಮಾಚಾರ್ಯರಿಗೆ ಶ್ರೀಲ ಪ್ರಭುಪಾದರನ್ನು ಹೋಲಿಸುತ್ತಿದ್ದರು. ಭೀಷ್ಮಾಚಾರ್ಯರು ಯಾತನೆಯನ್ನೇ ಪಡೆದೇ ತಮ್ಮ ಶರಶಯ್ಯೆಯಲ್ಲಿದ್ದುಕೊಂಡೇ ವಿದ್ವತ್ಪೂರ್ಣವಾದ ಪ್ರೀತಿಯ ಸಂವಾದವನ್ನು ನಡೆಸುತ್ತಿದ್ದರು. ಅಲ್ಲದೆ ತಮ್ಮ ಅಂತಿಮ ಪ್ರಸ್ಥಾನದ ದಿನವನ್ನು ತಮ್ಮ ಸಂಕಲ್ಪ ಬಲದಿಂದಲೇ ನಿರ್ಧರಿಸಿಕೊಂಡಿದ್ದರು. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ದೈಹಿಕ ಯಾತನೆಯನ್ನು ಅವಗಣಿಸಿ ಸಾವನ್ನು ಧಿಕ್ಕರಿಸಿ ಕೊನೆಯ ಕಾಲವನ್ನು ಕಳೆಯುತ್ತಾ ಆಧ್ಯಾತ್ಮದ ದೃಷ್ಟಿಯಿಂದ ಮುಗ್ಧರಾಗಿದ್ದ ಮಕ್ಕಳಿಗೆ ಬೋಧೆ ಮಾಡುತ್ತಿದ್ದರು. ಆದರೆ ಪ್ರಭುಪಾದರ ಮಕ್ಕಳು ಅವರ ಬೋಧೆಯನ್ನು ಕೇಳುತ್ತಾ ಸುಮ್ಮನೆ ಕುಳಿತಿರಲಿಲ್ಲ. ತಮ್ಮೊಂದಿಗೆ ಇರುವಂತೆ ಮೊರೆ ಇಟ್ಟಾಗ ಶ್ರೀಲ ಪ್ರಭುಪಾದರು ಅವರ ಪ್ರೀತಿಯನ್ನು ಅಂಗೀಕರಿಸಿದ್ದರು. ಅದರಿಂದಾಗಿ ಭಕ್ತರು ಈಗ ತಮಗೆ ಗೊತ್ತಿರುವ ಒಂದೇ ಜಗತ್ತಿನಲ್ಲಿ ತಮ್ಮ ಪ್ರೀತಿಯನ್ನು ತೋರಿಸಲು ಬಯಸಿದ್ದರು. ಅದೆಂದರೆ ಶ್ರೀಲ ಪ್ರಭುಪಾದರು ತಮ್ಮೊಂದಿಗೆ ಬದುಕಿ ಮಾತನಾಡುವ ಜಗತ್ತು. ತಮ್ಮ ಇಷ್ಟ ಬಂದಂತೆ ಭಕ್ತರೊಂದಿಗೆ ನಗುತ್ತಾ ಅವರನ್ನೆಲ್ಲ ಛೇಡಿಸುತ್ತಾ ಇರುವ ಜಗತ್ತು. ಶ್ರೀಲ ಪ್ರಭುಪಾದರು ಮತ್ತೆ ಆಹಾರ ಪಾನೀಯಗಳನ್ನು ಸ್ವೀಕರಿಸಿ ಮತ್ತೆ ದೇಹದಾರ್ಢ್ಯರಾಗ ಪಡೆಯಬೇಕೆಂದು ಅವರೆಲ್ಲ ಹಾರೈಸಿದರು. ಆದರೆ ಮತ್ತೆ ಶ್ರೀಲ ಪ್ರಭುಪಾದರು ಮನಸ್ಸು ಬದಲಾಯಿಸಿದಂತೆ ಕಂಡಿತು. ಅವರು ಆಹಾರ ಪಾನೀಯಗಳನ್ನು ನಿರಾಕರಿಸಲಾರಂಭಿಸಿದರು. ಶಿಷ್ಯರೊಂದಿಗೆ ಪ್ರೀತಿಯ ಸಂವಾದ ವಿನಿಮಯಕ್ಕಾಗಿ ಅವರು ಸಾವನ್ನು ಮುಂದೂಡಿದ್ದರು. ಆದರೆ ಅದೇ ಸಮಯಕ್ಕೆ ಆಹಾರ ಪಾನೀಯಗಳನ್ನು ನಿರಾಕರಿಸುವುದರ ಮೂಲಕ ಸಾಯುವ ಆದ್ಯತೆಯನ್ನು ತಾವು ಪರಿಗಣಿಸಿರುವುದನ್ನು ತೋರಿಸಿಕೊಂಡಿದ್ದರು. ಒತ್ತಾಯ ಮಾಡಿ ಕೇಳಿದಾಗ ಆಹಾರ ಪಾನೀಯಗಳಿಲ್ಲದೆ ಬದುಕುವುದು ಅಸಾಧ್ಯ ಕ್ರಿಯೆ ಎಂಬುದನ್ನು ಒಪ್ಪಿಕೊಂಡರು. ಅಥವಾ ಅವರು ಪವಾಡಗಳನ್ನೇನು ನಿರೀಕ್ಷಿಸಿರಲಿಲ್ಲ, ಬಯಸಿಯೂ ಇರಲಿಲ್ಲ. ದೇಹಸ್ಥಿತಿ ಸುಧಾರಿಸಬೇಕೆಂದಾದರೆ ಪೋಷಕ ದ್ರವ್ಯಗಳನ್ನು ಸ್ವೀಕರಿಸುವುದರ ಮೂಲಕ ಮಾತ್ರ ಸಾಧ್ಯ. ಆದರೆ ತಮ್ಮದೇ ಆದ ಕಾರಣಗಳಿಂದಾಗಿ ಅವರು ಏನೂ ಸ್ವೀಕರಿಸುತ್ತಿರಲಿಲ್ಲ. ಸುಧಾರಣೆ ಲೌಕಿಕವಾದದ್ದು, ಅವರಿಗೆ ಅದು ಬೇಕಾಗಿರಲಿಲ್ಲ. ಕೃಷ್ಣನ ಸಂಕಲ್ಪದೊಂದಿಗೆ ತಮ್ಮನ್ನು ಮೇಳಿವಿಸಿಕೊಂಡು ಅವನ ಪವಿತ್ರ ನಾಮ ತಮ್ಮನ್ನು ರಕ್ಷಿಸಲು ಅವಕಾಶ ಮಾಡಿಕೊಟ್ಟರು. ಅವರನ್ನು ರಕ್ಷಿಸಿದ ವೈದ್ಯರುಗಳಿಗೆ ತುಂಬಾ ಆಶ್ಚರ್ಯವಾಗುತ್ತಿತ್ತು. ಆದರೆ ವೈಷ್ಣವರಾದವರಿಗೆಲ್ಲ ಅವರ ವಿಶಿಷ್ಟ ಧೋರಣೆ ಅರ್ಥವಾಗಿ ಅವರೆಲ್ಲ ಮೆಚ್ಚಿಕೊಂಡಿದ್ದರು. ವೈದ್ಯಕೀಯ ಉಪಚಾರವನ್ನು ಪಡೆಯುವಂತೆ ಶ್ರೀಲ ಪ್ರಭುಪಾದರ ಮನವೊಲಿಸಲು
ಅವರ ಸೇವಕರೆಲ್ಲ ಕಾತರಪೂರ್ಣ ಪ್ರಯತ್ನಗಳನ್ನು ನಡೆಸಿದರು. ಆದರೆ ಪ್ರಭುಪಾದರು ಬರಿಯ ಕೀರ್ತನ ಮತ್ತು ಭಾಗವತಗಳ ಔಷಧವನ್ನು ಮಾತ್ರ ಸೇವಿಸುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಲೇ ಇತ್ತ ಬದುಕುವ ಆಸೆಯನ್ನು ವ್ಯಕ್ತಪಡಿಸಿದರು. ತಮ್ಮ ಶಿಷ್ಯರ ಕಾತರವನ್ನು ಪರೀಕ್ಷಿಸಲು ಉಪಚರಿಸಲು ಅವಕಾಶವನ್ನು ಮಾಡಿಕೊಟ್ಟರು. ಶಿಷ್ಯರನ್ನೆಲ್ಲ ಇದು ಪ್ರೇಮದ ಶರಣಾಗತಿ ಭಾವದತ್ತ ಹೆಚ್ಚು ಹೆಚ್ಚಾಗಿ ಎಳೆಯುತ್ತದೆಂದು ಗೊತ್ತಾಗಿ ಹೀಗೆ ಮಾಡಿದ್ದರು. ಆದರೆ ಕ್ರಮೇಣ ಪ್ರಭುಪಾದರ ಪರಿನಿಷ್ಕ್ರಮಣವೇ ಶ್ರೀಹರಿಯ ಇಚ್ಛೆಯಾಗಿದೆ ಎಂಬ ಸೂಚನೆಯು ಸ್ಪಷ್ಟವಾಗಿ ತೊಡಗಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ರೀನಾ ಮಾತಾಜಿ ಓದ್ತೀರಾ ಮಾತಾಜಿ? ಮಾತಾಜಿ ಓದಿ ಮಾತಾಜಿ. ಮಾತಾಜಿ ಎಲ್ಲಿಂದ ಮಾತಾಜಿ? ಶ್ರೀಲಾ. ಹೌದು, ಅಲ್ಲಿಂದಲೇ ಮಾತಾಜಿ, ಶ್ರೀಲ ಪ್ರಭುಪಾದರು. ಮಾತಾಜಿ ಇದು ಪೇಜ್ ನಂಬರ್ ಎಷ್ಟು ಮಾತಾಜಿ? ಸಾರಿ ಮಾತಾಜಿ. 497 ಮಾತಾಜಿ. ಓಕೆ. ಶ್ರೀಲ ಪ್ರಭುಪಾದರೆ, ಕಲಿಯುಗದ ಆಕ್ರಮಣವು ನಿಜವಾಗಿ ಪರಿಣಾಮ ಬೀರದ ಹಾಗೆ ಅದನ್ನು ತಡೆಯಲು ನಿಮ್ಮ ಇರುವಿಕೆಯೊಂದಕ್ಕೆ ಸಾಧ್ಯ. ನೀವು ನಿರ್ಗಮಿಸಿದರೆ ಏನಾಗುತ್ತದೆ ಎಂಬುದು ಕೂಡ ನಮಗೆ ತಿಳಿದಿಲ್ಲ ಎಂದು ಭವಾನಂದರು ಶ್ರೀಲ ಪ್ರಭುಪಾದರ ಮನವೊಲಿಸಲು ನೋಡಿದರು. ಪ್ರಭುಪಾದರು ಬಯಸಿದರೆ ಉಳಿದುಕೊಳ್ಳಬಲ್ಲರು ಎಂಬ ಊಹೆಯನ್ನಾಧರಿಸಿ ಅವರು ಈ ಕೆಲಸ ಮಾಡಿದರು. ಆದರೆ ಚೊಕ್ಕ ಅಂತರಂಗ ಪ್ರಜ್ಞೆಯಿಂದ ಶ್ರೀಲ ಪ್ರಭುಪಾದರು ಹೇಳಿದರು, ಅದು ನನ್ನ ಕೈಯಲ್ಲಿಲ್ಲ, ಕೃಷ್ಣ ಬಲರಾಮ. ಶ್ರೀಲ ಪ್ರಭುಪಾದರು ಯಾವಾಗಲೂ ಕೃಷ್ಣನಲ್ಲಿ ಸಂಪೂರ್ಣ ಶ್ರದ್ಧೆ ಇಟ್ಟು ಸ್ಪಷ್ಟವಾಗಿ ತರ್ಕಬದ್ಧವಾಗಿ ಮಾತನಾಡುತ್ತಿದ್ದರು. ಕೊನೆಯ ಗಳಿಗೆಯ ತನಕ ಅವರು ವ್ಯಾವಹಾರಿಕ ಸಂಗತಿಗಳನ್ನು ಚರ್ಚಿಸುತ್ತಿದ್ದರು. ಬಂಗಾಳದ ಪ್ರಾಚೀನ ದೇವಾಲಯಗಳ ಪುನರುಜ್ಜೀವನಕ್ಕಾಗಿ ಒಂದು ಭಕ್ತಿ ವೇದಾಂತ ಸ್ವಾಮಿ ಚಾರಿಟಿ ಟ್ರಸ್ಟ್ ಸ್ಥಾಪಿಸಿದರು. ಇಸ್ಕಾನ್ನ ಆಸ್ತಿ ಪಾಸ್ತಿ ಮತ್ತು ಧನ ಸಂಪತ್ತಿನ ಬಗೆಗೆ ಅಂತಿಮ ವಿವರಗಳನ್ನು ವ್ಯವಸ್ಥೆಗೊಳಿಸುತ್ತಿದ್ದರು. ಈ ಎಲ್ಲ ವ್ಯವಹಾರಗಳಲ್ಲೂ ಅವರು ಸದಾ ಜಾಗೃತರಾಗಿರುತ್ತಿದ್ದರು. ಹಾಗೆಯೇ ಕೀರ್ತನ ಭಾಗವತಗಳಲ್ಲಿ ಮುಳುಗಿರುತ್ತಿದ್ದರು. ಆದರೆ ಉಳಿದುಕೊಳ್ಳುವುದಾಗಿ ಶಿಷ್ಯರಿಗೆ ಎಷ್ಟೇ ನಂಬಿಕೆ ಕೊಟ್ಟಿದ್ದರೂ ಅವರಿಗೆಲ್ಲ ಕೊನೆಯ ಪಾಠವನ್ನು ಕಲಿಸುವ ದಿಕ್ಕಿನಲ್ಲಿ ಸಾಗುತ್ತಿದ್ದಾರೆಂಬುದು ಶಿಷ್ಯರಿಗೆಲ್ಲ ಸ್ಪಷ್ಟವಾಯಿತು. ಪ್ರೇಮವು ಮರಣಾತೀತವಾದದ್ದು ಎಂದು ಶಿಷ್ಯನ ಪ್ರೇಮವು ಗುರುವನ್ನು ನಿಗದಿತ ಕಾಲದಾಚೆಗೂ ಬದುಕಿ ಉಳಿಯುವಂತೆ ಮಾಡಬಹುದು ಎಂದು ಅವರು ಹೇಳಿಕೊಡುತ್ತಿದ್ದರು. ಆದರೆ ಈ ಮಧ್ಯೆ ಅವರು ತಮ್ಮ ಅಂತಿಮ ಘಟ್ಟಕ್ಕೆ ತಲುಪುತ್ತಿದ್ದರು. ಹಾಗೆ ಮಾಡುತ್ತಾ ತಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ಶಿಷ್ಯರು ಒಪ್ಪಿಸಿಕೊಳ್ಳಲಿಲ್ಲ. ಕೃಷ್ಣ ತಮಗೆ ಆಯ್ಕೆಯ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಎಂದು ಅವರು ಹೇಳುತ್ತಿದ್ದರು. ಆದರೆ ಹಾಗೆ ಬದುಕಬೇಕೆಂಬ ಹಂಗೇನೂ ಅವರಿಗಿರಲಿಲ್ಲ ಎಂಬುದು ಶಿಷ್ಯರಿಗೆ ತಿಳಿದಿತ್ತು. ತಮ್ಮೆಲ್ಲರ ಪ್ರಾರ್ಥನೆಯನ್ನು ಮೀರಿಯೂ ಕೃಷ್ಣ ಭಗವಾನನು ತನ್ನ ಬಳಿ ಬರುವಂತೆ ಶ್ರೀಲ ಪ್ರಭುಪಾದರನ್ನು ಕರೆಯುತ್ತಿದ್ದರೆ ಅದನ್ನು ಒಪ್ಪದೆ ಏನು ಮಾಡಿಯಾರು? ಶ್ರೀಲ ಪ್ರಭುಪಾದರು ಭಗವಂತನ ಕರೆಗೆ ಒಪ್ಪಿದ್ದರೆ ತಾವೂ ಒಪ್ಪಿಕೊಳ್ಳುವವರೇ. ಆದರೆ ಶಿಷ್ಯರ ಪ್ರೀತಿಯ ಶರಣಾಗತಿಯನ್ನು ಮಾತ್ರ ಯಾವುದು ಬದಲಿಸಲಾರದು. ಭೌತಿಕ ಬದಲಾವಣೆಗಳಿಂದ ಅಳಿಸಲು ಸಾಧ್ಯವಾಗದ ಒಂದು ಗಟ್ಟಿ ಒಪ್ಪಂದವಾಗಿತ್ತು ಅದು. ನಿರಂತರ ಪ್ರೇಮಮಯ ಸೇವಾ ಪರೀಕ್ಷೆಯಲ್ಲಿ ಅವರೆಲ್ಲ ಗೆದ್ದಿದ್ದರು. ಸಾವಿಗೆ ಅದನ್ನು ಕಿತ್ತು ಹಾಕಲು ಸಾಧ್ಯವಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಓದಿ ಒಂದು ಓದಿ. ಶ್ರೀಲ ಪ್ರಭುಪಾದರು ಕೊನೆಯುಸಿರೆಳೆಯುವ ತನಕ ತುಂಬಾ ಸಿಹಿ ವಾತಾವರಣಗಳ ಮತ್ತು ಕೃಷ್ಣನಿಗಾಗಿ ಅಜೇಯರಾಗಿ ಹೋರಾಡುವ ಮನೋಧರ್ಮಗಳ ಮಿಶ್ರಣವನ್ನು ಕಾಣಬಹುದಾಗಿತ್ತು. ಒಂದು ದಿನ ಪ್ರಭುಪಾದರ ಸೋದರಿ ಪಿಶಿಮಾ ಅನಿರೀಕ್ಷಿತವಾಗಿ ಬಂದರು. ಕಿಚಡಿ ತಯಾರು ಮಾಡುವಂತೆ ಪ್ರಭುಪಾದರು ಆಕೆಯನ್ನು ಕೇಳಿಕೊಂಡರು. ಆ ಸಮಯಕ್ಕೆ ಪಾನೀಯಗಳ ಪ್ರಮಾಣವನ್ನು ವರ್ಧಿಸುವುದರ ಮೂಲಕ ಶ್ರೀಲ ಪ್ರಭುಪಾದರು ಆರೋಗ್ಯವನ್ನು ಸುಧಾರಿಸುವ ಹಾದಿಯಲ್ಲಿ ಕೀರ್ತನಾನಂದರು ಪ್ರಯತ್ನಿಸುತ್ತಿದ್ದರು. ಈಗ ಗಟ್ಟಿ ಪದಾರ್ಥಗಳನ್ನು ತಿನ್ನುವುದನ್ನು ಕೀರ್ತನಾನಂದ ಮತ್ತು ಇತರ ಭಕ್ತರು ವಿರೋಧಿಸಿದರು. ಆದರೆ ಶ್ರೀಲ ಪ್ರಭುಪಾದರು ಹಠ ಹಿಡಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆಕೆಯ ಅಡಿಗೆಯಿಂದ ನನಗೆ ಒಳ್ಳೆಯದೋ ಕೆಟ್ಟದ್ದೋ ಎಂಬ ಗೊಡವೆ ನನಗಿಲ್ಲ. ಆಕೆ ವೈಷ್ಣವಿ, ಅದು ನನಗೆ ಒಳ್ಳೆಯದನ್ನೇ ಮಾಡುತ್ತದೆ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಆಮೇಲೆ ಅವರು ತುಂಬಾ ವಿನೀತ ಭಾವದಲ್ಲಿ ಹೇಳಿದರು, ನನ್ನ ಶ್ರೀಮಂತಿಕೆ ಮತ್ತು ಭಾರೀ ಯಶಸ್ಸುಗಳಿಗಾಗಿ ಬಹುಶಃ ನನಗೆ ಸ್ವಲ್ಪ ತಲೆ ತಿರುಗುತ್ತಿದೆಂದು ಕಾಣುತ್ತದೆ. ಈಗ ಭಗವಂತನು ಆ ಅಹಂಕಾರವನ್ನು ಭಂಗಿಸಿದ್ದಾನೆ. ದೇಹವೇ ಸರಿಯಾಗಿಲ್ಲದಿದ್ದರೆ ಜಂಬಾ ಕೊಚ್ಚಿಕೊಳ್ಳುವುದಕ್ಕೆ ಏನಿರುತ್ತದೆ? ಭಕ್ತಿಚಾರು ಸ್ವಾಮಿ ಪ್ರತಿಭಟಿಸಿದರು, ಶ್ರೀಲ ಪ್ರಭುಪಾದರೆ, ನೀವು ಏನೇ ಮಾಡಿದ್ದರೂ ಎಲ್ಲ ಕೃಷ್ಣನಿಗಾಗಿ ತಾನೇ. ಅದು ನಿಜವಿರಬಹುದು, ಆದರೆ ಈ ಲೋಕದಲ್ಲಿ ಅರಿವಿಲ್ಲದಂತೆಯೇ ನಾವು ಅನೇಕ ಅಪರಾಧಗಳನ್ನು ಮಾಡಿರುತ್ತೇವೆ. ಪಶಿಮಾ ಈ ಮಾತು ಕೇಳಿ, ನೀವು ಯಾವ ಅಪರಾಧವನ್ನು ಮಾಡಿಲ್ಲ ಎಂದರು. ನೀವು ಯಾವುದೇ ತಪ್ಪು ಮಾಡಲಾರಿರಿ, ನೀವು ಭಗವಂತನ ಆಪ್ತರು, ನೀವು ತಪ್ಪು ಮಾಡಲು ಹೇಗೆ ಸಾಧ್ಯ ಎಂದರು ಭಕ್ತಿಚಾರು. ಮೇಲ್ ಮಾಡ್ಬೇಕು. ಮೇಲೆ ಮಾಡಿ ಮಾತಾಜಿ.
ನಾನು ಸ್ವಲ್ಪ ಲಹರಿಯ ಮನುಷ್ಯ. ಶೀಲ ಪ್ರಭುಪಾದರಿಂದರು ನಾನು ರ್ಯಾಸ್ಕಲ್ ಮೊದಲಾದ ಶಬ್ದಗಳನ್ನೆಲ್ಲ ಬಳಸುತ್ತಿದ್ದೆ. ಆ ವಿಚಾರದಲ್ಲಿ ನಾನು ಹಿಂದೆಗೆಯಲೇ ಇಲ್ಲ. ಜನ ಅದನ್ನು ಪ್ರಸ್ತಾಪಿಸಿ ಒಂದು ಕೈಯಲ್ಲಿ ದೊಣ್ಣೆ ಇನ್ನೊಂದರಲ್ಲಿ ಭಾಗವತ ಎಂದು ಆಡಿಕೊಳ್ಳುತ್ತಿದ್ದರು. ನನ್ನ ಬೋಧನ ವಿಧಾನವೇ ಅದು ಇರಲಿ. ನನ್ನ ತಂಗಿಗೆ ಎಲ್ಲಾ ಏರ್ಪಾಟು ಮಾಡಿ. ಶೀಲ ಪ್ರಭುಪಾದರು ದೈವ ಸಹೋದರರು ಕೂಡ ಬಂದು ಹೋಗುತ್ತಿದ್ದರು. ಮೇಲೆ ಮಾಡಿ ಮಾತಾಜಿ. ಶೀಲ ಪ್ರಭುಪಾದರ ದೈವ ಸೋದರರು ಕೂಡ ಬಂದು ಹೋಗುತ್ತಿದ್ದರು. ಮತ್ತೆ ತಮ್ಮ ಅಪರಾಧವನ್ನು ಕ್ಷಮಿಸುವಂತೆ ಪ್ರಭುಪಾದರು ಕೇಳಿಕೊಂಡರು. ಒಂದು ಸಲ ನಿಷ್ಕಿಂಚನ ಕೃಷ್ಣದಾಸ ಬಾಬೂಜಿ, ಪೂರಿ ಮಹಾರಾಜರು, ಆಶ್ರಮ ಮಹಾರಾಜರು, ಆನಂದ ಪ್ರಭು, ಪುರುಷೋತ್ತಮ ಬ್ರಹ್ಮಚಾರಿ ಮತ್ತು ಇತರ 20 ಮಂದಿ ಬಂದು ಪ್ರಭುಪಾದರ ಹಾಸಿಗೆಯ ಬಳಿ ಕುಳಿತರು. ಶೀಲ ಪ್ರಭುಪಾದರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಅವರೆಲ್ಲ ಶೀಲ ಪ್ರಭುಪಾದರು ಹೇಳುವ ತನಕ ಕೀರ್ತನದಲ್ಲಿ ಪಾಲ್ಗೊಂಡರು. ಅವರನ್ನೆಲ್ಲ ಕಂಡಾಗ ಶೀಲ ಪ್ರಭುಪಾದರು ತಮ್ಮನ್ನು ಎಬ್ಬಿಸುವಂತೆ ಕೇಳಿಕೊಂಡರು. ಸುತ್ತಲೂ ದೈವ ಸೋದರರು ಹಾಸಿಗೆಯ ಮಧ್ಯ ಕುಳಿತು ಶೀಲ ಪ್ರಭುಪಾದರು ಮಾತನಾಡಿದರು. ಇಡೀ ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡಲು ಒಂದು ಸುಂದರ ಜಾಗವಿದೆ. ನಾನು ಯಶಸ್ವಿ ಆಗುತ್ತೇನೋ ಇಲ್ಲವೋ ಎಂಬ ಬಗೆಗೆ ನಾನೆಂದೂ ತಲೆ ಕೆಡಿಸಿಕೊಂಡವನಲ್ಲ. ಜನತೆ ಅದನ್ನು ಸ್ವೀಕರಿಸಲು ತಯಾರಿದ್ದಾರೆ. ಎಲ್ಲರೂ ಸ್ವೀಕರಿಸುತ್ತಲೂ ಇದ್ದಾರೆ. ನಾವೆಲ್ಲ ಒಟ್ಟಾಗಿ ಪ್ರಚಾರವನ್ನು ಮಾಡಿದರೆ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಿದ್ದ ಪೃಥ್ವಿತೆ ಎಂಬ ಸೂಕ್ತಿ ನಿಜವಾಗುತ್ತದೆ. ನಮ್ಮಲ್ಲಿ ಎಲ್ಲವೂ ಇದೆ. ಕೃಷ್ಣನ ಪವಿತ್ರ ನಾಮವನ್ನು ಎಲ್ಲೆಡೆ ಹರಡಿ ಪ್ರಸಾದವನ್ನು ವಿತರಿಸಿ ಸುಂದರ ಜಾಗವಿದೆ. ಆಫ್ರಿಕಾ, ರಷ್ಯಾ ಎಲ್ಲೆಡೆ ಜನ ಸ್ವೀಕರಿಸುತ್ತಿದ್ದಾರೆ. ಮಾತಾಜಿ ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ತಮ್ಮನ್ನು ಕ್ಷಮಿಸಬೇಕೆಂದು ದೈವ ಸೋದರರನ್ನು ಬೇಡಲಾರಂಭಿಸಿದಾಗ ಅವರೆಲ್ಲ ಪ್ರತಿಭಟಿಸಿದರು. ನೀವು ಶಾಶ್ವತ ನಾಯಕರು. ಅವರಲ್ಲಿ ಒಬ್ಬರು ಹೇಳಿದರು, ನೀವು ನಮ್ಮ ಮೇಲೆ ಅಧಿಕಾರ ಚಲಾಯಿಸಿ ನಮ್ಮನ್ನು ಮುನ್ನಡೆಸಿ ನಮ್ಮನ್ನು ದೂಷಿಸಿ ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ. ಪ್ರಭುಪಾದರು ಮತ್ತೆ ಹೇಳಿದರು, ಬಹುಶಃ ನನ್ನೆಲ್ಲ ಸಂಪತ್ತಿನಿಂದ ನನಗೆ ಅಹಂಕಾರ ಬಂದಿರಬಹುದು. ಇಲ್ಲ, ಪುರಿ ಮಹಾರಾಜರೆಂದರು, ನಿಮಗೆ ಅಹಂಕಾರ ಬರಲೇ ಇಲ್ಲ. ನೀವು ಪ್ರಚಾರ ಆರಂಭಿಸಿದಾಗ ಶ್ರೀಮಂತಿಕೆ ಮತ್ತು ಯಶಸ್ಸು ನಿಮ್ಮನ್ನು ಹಿಂಬಾಲಿಸಿದವು. ಅದು ಶ್ರೀ ಚೈತನ್ಯ ಮಹಾಪ್ರಭುಗಳ ಮತ್ತು ಕೃಷ್ಣನ ಕೃಪೆ. ನೀವು ತಪ್ಪು ಮಾಡಿರಬಹುದಾದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಶ್ರೀಲ ಪ್ರಭುಪಾದರು ತಮ್ಮನ್ನು ಮಹಾಪತಿತ ಎಂದು ಕರೆದುಕೊಂಡಾಗ ಪುರಿ ಮಹಾರಾಜರು ಪ್ರತಿಭಟಿಸಿದರು. ನೀವು ಜಗತ್ತಿನಾದ್ಯಂತ ಲಕ್ಷಾಂತರ ಜನರನ್ನು ಉದ್ಧರಿಸಿದ್ದೀರಿ. ಆದುದರಿಂದ ಪತಿತ ಎಂಬ ಪ್ರಶ್ನೆಯೇ ಹೇಳುವುದಿಲ್ಲ. ನಿಮ್ಮನ್ನು ಮಹಾಪತಿತ ಪಾವನ ಎಂದು ಕರೆಯಬೇಕು. ತಮ್ಮನ್ನು ಕ್ಷಮಿಸುವಂತೆ ದೈವ ಸೋದರರನ್ನು ಕೇಳಿಕೊಳ್ಳುತ್ತಿದ್ದುದು ಶ್ರೀಲ ಪ್ರಭುಪಾದರ ವಿನಯ ಗುಣದ ದ್ಯೋತಕ ಎಂದು ಶಿಷ್ಯರು ಭಾವಿಸಿದರು. ಆದರೆ ಅವರಿಗೂ ತುಂಬಾ ಮುಜುಗರವಾಗಿತ್ತು. ಪ್ರಭುಪಾದರು ಯಾವ ಅಪರಾಧವನ್ನೂ ಮಾಡಿಲ್ಲ ಎಂದು ಹೇಳುವಲ್ಲಿ ದೈವ ಸೋದರರೆಲ್ಲ ಪ್ರಾಮಾಣಿಕರಾಗಿದ್ದರು. ಎಲ್ಲರನ್ನು ಕ್ಷಮಿಸಿರೆಂದು ಕೇಳುವುದು ಅವರ ವಿನಯದ ಸುಂದರ ರತ್ನವಾಗಿತ್ತು. ಪ್ರಚಾರ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿ ಪಟ್ಟಣದಲ್ಲೂ ಶ್ರೀಕೃಷ್ಣನ ದಯಾ ಬೋಧನೆಯನ್ನು ಹರಡಲು ಈ ವಿನಯ ಎಂಬ ರತ್ನವನ್ನು ಪ್ರದರ್ಶಿಸುವುದು ಎಲ್ಲ ಕಾಲದಲ್ಲೂ ತುಂಬಾ ಪರಿಣಾಮಕಾರಿಯಾದ ಹಾದಿಯಾಗಿರಲಿಲ್ಲ. ಆದರೆ ಈಗ ಅದನ್ನು ಪ್ರದರ್ಶಿಸಬಹುದು. ಲಂಡನ್ ಮತ್ತು ಈಗ ವೃಂದಾವನಗಳಲ್ಲಿ ಶಿಷ್ಯರಿಗೆ ತರಬೇತಿ ಕೊಡುವಾಗ ಸಾಮಾನ್ಯವಾಗಿ ಅಗತ್ಯವಾದ ಆಕ್ಷೇಪಣೆ ಗದರಿಕೆಗಳನ್ನು ಕೈಬಿಟ್ಟು ಹೆಚ್ಚಿನ ಮಮತೆ ಕೃತಜ್ಞತೆಗಳನ್ನು ಶ್ರೀಲ ಪ್ರಭುಪಾದರು ತೋರಿಸುತ್ತಿದ್ದರು. ಸಂಪೂರ್ಣ ವಿನಯ ಭಾವ ಧಾರ್ಮಿಕ ಬದುಕಿನ ಉತ್ತುಂಗ ಘಟ್ಟದ ಸಂಕೇತ. ಮಧ್ಯಮಾಧಿಕಾರಿ, 2ನೇ ದರ್ಜೆಯ ಭಕ್ತ ಆದವನು ಭಕ್ತರು, ಮುಗ್ಧ ಅಭಕ್ತರು ಮತ್ತು ರಾಕ್ಷಸರು ಇವರ ನಡುವೆ ಭೇದವೆನಿಸುತ್ತಾನೆ. ಆದರೆ ಮಹಾಭಾಗವತ ನಾದವನು 1ಲ ದರ್ಜೆಯ ಭಕ್ತ, ತನ್ನನ್ನು ಬಿಟ್ಟು ಉಳಿದವರೆಲ್ಲ ಭಗವಂತನ ಸೇವಕರು ಎಂದು ಭಾವಿಸುತ್ತಾನೆ ಎಂದು ಶ್ರೀಲ ಪ್ರಭುಪಾದರು ತಮ್ಮ ಗ್ರಂಥಗಳಲ್ಲಿ ವಿವರಿಸಿದ್ದರು. ಆದರೆ ಕೃಷ್ಣ ಪ್ರಜ್ಞೆಯನ್ನು ಹರಡುವ ಏಕೈಕ ಉದ್ದೇಶದಿಂದ ಕೆಲವು ವೇಳೆ ಮಹಾಭಾಗವತ ನಾದವನು ತನ್ನ 1ಲ ದರ್ಜೆಯ ವೇದಿಕೆಯಿಂದ 2ನೇ ದರ್ಜೆಯ ವೇದಿಕೆಗೆ ಇಳಿದು ಬರಲು ಬಯಸುತ್ತಾನೆ. ಮಹಾಭಾಗವತ ಘಟ್ಟದ ವಿಷಯವನ್ನು ಪ್ರಭುಪಾದರ ಶಿಷ್ಯರು ಧರ್ಮಗ್ರಂಥಗಳಿಂದ ತಿಳಿದುಕೊಂಡಿದ್ದರು. ಈಗ ಶ್ರೀಲ ಪ್ರಭುಪಾದರು ತಮ್ಮನ್ನೇ ಮಹಾಪತಿತರೆಂದು ಕರೆದುಕೊಂಡು ಎಲ್ಲರ ಕ್ಷಮೆಯನ್ನು ಯಾಚಿಸಿದಾಗ ಆ ಮಹಾಭಾಗವತ ಗುಣವನ್ನು ಪೂರ್ಣ ಪ್ರಮಾಣದಲ್ಲಿ ಕಣ್ಣಾರೆ ಕಂಡರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ.
ಒಂದು ಸಣ್ಣ ಗುಂಪಿನೊಂದಿಗೆ ಎತ್ತಿನ ಗಾಡಿಯಲ್ಲಿ ಅಖಂಡ ಭಾರತ ಪ್ರವಾಸ ಮಾಡುತ್ತಾ ಹಳ್ಳಿಗಳಲ್ಲಿ ಪ್ರಚಾರ ಕಾರ್ಯ ನಡೆಸುತ್ತಿದ್ದ ಲೋಕನಾಥ ಸ್ವಾಮಿ ಎಂಬ ತಮ್ಮ ಶಿಷ್ಯನ ವಿಷಯವನ್ನು ಶೀಲ ಪ್ರಭುಪಾದರು ಕೇಳಿದ್ದರು. ತಮ್ಮ ಪ್ರವಾಸದ ವೇಳೆಯಲ್ಲಿ ಇತ್ತೀಚೆಗೆ ಬದರಿಕಾಶ್ರಮ ಮತ್ತು ಭೀಮಕಾಪುರಗಳಂತಹ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದ ವಿಷಯವನ್ನು ಲೋಕನಾಥರು ಶ್ರೀಲ ಪ್ರಭುಪಾದರಿಗೆ ಹೇಳಿದ್ದರು. ಇದನ್ನು ಕೇಳಿ ಶ್ರೀಲ ಪ್ರಭುಪಾದರು ಉತ್ಸಾಹಿತರಾದರು. ವೃಂದಾವನ ಪ್ರದೇಶವನ್ನೆಲ್ಲ ಎತ್ತಿನ ಗಾಡಿಯಲ್ಲಿ ಪ್ರದಕ್ಷಿಣೆ ಮಾಡಬೇಕೆಂಬ ಪರಿಕ್ರಮದ ದೈವಿಕ ಬಯಕೆಯನ್ನು ಶ್ರೀಲ ಪ್ರಭುಪಾದರು ರೂಪಿಸಿದರು. ಆದರೆ ಹೆಚ್ಚಿನ ಆಪ್ತಭಾವದಿಂದ ಪ್ರಭುಪಾದರ ಸೇವೆ ಮಾಡುತ್ತಿದ್ದ ಕಮಾಲಕೃಷ್ಣ ಮತ್ತು ಭವಾನಂದರು ಶ್ರೀಲ ಪ್ರಭುಪಾದರ ಬಯಕೆಯನ್ನು ಒಪ್ಪುವ ಸ್ಥಿತಿಯಲ್ಲಿ ಇರಲಿಲ್ಲ. ಶ್ರೀಲ ಪ್ರಭುಪಾದರ ಕ್ಷೀಣ ದೇಹವು ರಸ್ತೆಗಳ ಒರಟು ಪ್ರವಾಸಗಳನ್ನು ಸಹಿಸಿಕೊಳ್ಳಲಾರದೆಂದು ಅವರುಗಳು ಭಾವಿಸಿದರು. ಆದರೆ ಶ್ರೀಲ ಪ್ರಭುಪಾದರ ತರ್ಕವೇ ಬೇರೆ. ಪರಿಕ್ರಮದಲ್ಲಿದ್ದಾಗ ಬರುವ ಸಾವು ಅದ್ಭುತ ಎಂದು ವಾದಿಸಿ ಪರಿಕ್ರಮಕ್ಕೆ ಕರೆದುಕೊಂಡು ಹೋಗಲು ಸೂಚಿಸಿದರು. ಭಕ್ತರ ನಡುವೆ ವಿವಾದವೆದ್ದಿತು. ಪರಿಕ್ರಮ ಮಾಡುವ ಪ್ರಭುಪಾದರ ಸಂಕಲ್ಪವನ್ನು ಗುರುಗಳ ಆಜ್ಞೆ ಎಂದು ಭಾವಿಸಿ ಮಾನ್ಯ ಮಾಡಬೇಕು ಎಂದು ಕೆಲವರು ಹೇಳಿದರು. ಅವರು ಬಯಸಿದ್ದಾರೆ, ಆದ್ದರಿಂದ ಬೇಡವೆನ್ನಬಾರದು ಎಂದರು. ಆದರೆ ಗಾಡಿಯ ಕುಲುಕಾಟವನ್ನು ಶ್ರೀಲ ಪ್ರಭುಪಾದರ ದೇಹವು ಸಹಿಸಲಾರದು ಎಂದು ವೈದ್ಯರು ಖಚಿತವಾಗಿ ಹೇಳಿದರು. ಮೇಲೆ ಮಾಡಿ ಮತ್ತೆ ಶ್ರೀಲ ಪ್ರಭುಪಾದರ ಸುತ್ತ ಜಮಾಯಿಸಿದ್ದ ಅನೇಕ ಭಕ್ತರು ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಪ್ರಭುಪಾದರು ಸ್ಪಷ್ಟವಾಗಿ ಇದನ್ನೆಲ್ಲ ಕಂಡರು. ಅವರ ಪ್ರಾರ್ಥನೆಯನ್ನು ಅಂಗೀಕರಿಸಿ ಲೋಕನಾಥರು ಒಂದು ಎತ್ತಿನ ಗಾಡಿಯನ್ನು ಬಾಡಿಗೆಗೆ ಹಿಡಿದು ಪ್ರಯಾಣಕ್ಕೆ ಸಿದ್ಧಪಡಿಸಿದರು. ಪರಿಕ್ರಮವು ವೃಂದಾವನ ನಗರಕ್ಕೆ ಹೋಗಬಹುದು ಅಥವಾ ಗೋಸ್ವಾಮಿಗಳ 7 ಪ್ರಧಾನ ಮಂದಿರಗಳಿಗೆ ಹೋಗಬಹುದು ಎಂದು ಲೋಕನಾಥ ಮತ್ತು ಹಂಸದೂತರು ಸಲಹೆ ಮಾಡಿದರು. ಆದರೆ ಆಮೇಲೆ ಅವರು ಮರುದಿನ ಗೋವರ್ಧನ ಪೂಜೆಯ ದಿನವಾದುದರಿಂದ ಪ್ರಭುಪಾದರು ಗೋವರ್ಧನಕ್ಕೆ ಹೋಗಬಹುದೆಂದು ಸೂಚಿಸಿದರು. ಆದರೆ ಕಮಾಲಕೃಷ್ಣ, ಭವಾನಂದ ಮತ್ತು ಭಕ್ತಿಚಾರಿಗಳು ಮಾತ್ರ ಪರಿಕ್ರಮವನ್ನೇ ಉಗ್ರವಾಗಿ ವಿರೋಧಿಸಿದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ ಓದ್ತೇನೆ ಮಾತಾಜಿ. ಒಂದು ದಿನದ ಪ್ರಯೋಗ ಪ್ರಭುಪಾದರೆಂದರು. ಅದು ಒಂದೇ ದಿನದ್ದು. ನಾನು ಒಂದು ದಿನದಲ್ಲಿ ನಾನು ಸಾಯುವುದಿಲ್ಲ ಎಂದರೆ ನಂಬಿ ಗೋವರ್ಧನಕ್ಕೆ ಹೋಗುವ ಪ್ರಸ್ತಾವ ಅವರಿಗೆ ಇಡಿಸಿತು. ನಾವು ಅಲ್ಲೇ ಅಡಿಗೆ ಮಾಡೋಣ ಎಂದರು. ಲೋಕನಾಥ ಸ್ವಾಮಿಗೆ ತುಂಬಾ ಅನುಭವ ಇದೆ ಎಂದು ಅವರು ಎಲ್ಲರಿಗೂ ಸಮಾಧಾನ ಹೇಳಿದರು. ತುಂಬಾ ಒಳ್ಳೆಯ ಪಿಕ್ನಿಕ್ ಮಾಡಿ ಎಂದರು. ಎಲ್ಲವನ್ನು ಕುಲಂಕುಷವಾಗಿ ಚರ್ಚಿಸಿದ ನಂತರ ಶ್ರೀಲ ಪ್ರಭುಪಾದರನ್ನು ಮರುದಿನ ಬೆಳಗ್ಗೆ ಎತ್ತಿನ ಗಾಡಿಯಲ್ಲಿ ಗೋವರ್ಧನಕ್ಕೆ ಕರೆದೊಯ್ಯಬೇಕೆಂದು ಶಿಷ್ಯರೆಲ್ಲ ಅಂತಿಮವಾಗಿ ತೀರ್ಮಾನಿಸಿದರು. ಅನಂತರ ಆ ರಾತ್ರಿ ಶ್ರೀಲ ಪ್ರಭುಪಾದರನ್ನು ಒಂಟೆಯರು ಬಿಟ್ಟು ಹೆಚ್ಚಿನ ಭಕ್ತರನ್ನು ಹೊರಟು ಹೋದರು. ಆ ರಾತ್ರಿ ನಿಷ್ಕಿಂಚನ ಕೃಷ್ಣದಾಸ್ ಬಾಬಾಜಿ ಶ್ರೀಲ ಪ್ರಭುಪಾದರ ಬಳಿ ಬಂದು ಕುಳಿತು ಸ್ವಲ್ಪ ಕಾಲ ಕೀರ್ತನೆ ಮಾಡುತ್ತಾ ಸ್ವಲ್ಪ ಕಾಲ ಬಂಗಾಳಿಯಲ್ಲಿ ಮಾತನಾಡುತ್ತಿದ್ದರು. ಆಗ ತಮಾಲ್ ಕೃಷ್ಣ ಮತ್ತು ಭವಾನಂದರು ತಟಕ್ಕನೆ ಪ್ರಭುಪಾದರ ಹಾಸಿಗೆ ಬಳಿಗೆ ಬಂದರು. ಅವರ ಕಣ್ಣಲ್ಲಿ ನೀರು ಕಾತರದಿಂದ ಮಂಕಾಗಿದ್ದರು. ಪ್ರಭುಪಾದರಿಗೆ ಅರ್ಥವಾಯಿತು. ಹೋಗುವುದು ಬೇಡ ಎಂದು ಪ್ರಾರ್ಥಿಸಲು ಬಂದಿದ್ದರಲ್ಲ ಅಂದವೇ ಎಂದು ಕೇಳಿದರು. ಶ್ರೀಲ ಪ್ರಭುಪಾದರೆ ತಮಾಲ್ ಕೃಷ್ಣರೆಂದರು. ಮಹಡಿಯ ಕೋಣೆಯಲ್ಲಿ ಕುಳಿತಿದ್ದ ನನಗೆ ತುಂಬಾ ಮನೋಕ್ಷೋಭೆಯಾಯಿತು. ಸ್ವಲ್ಪ ಶತಪಥ ಹಾಕುತ್ತಿದ್ದೆ. ಇಬ್ಬರು ಭಕ್ತರು ಬಂದು ಆ ರಸ್ತೆ ಎಷ್ಟು ಕೆಟ್ಟದ್ದೆ ಎಂದರೆ ನೀವು ಗಾಡಿಯಲ್ಲಿ ಹೊರಟರೆ ಕುಲುಕಾಟ ಸಿಕ್ಕಾಪಟ್ಟೆ, ರಸ್ತೆ ಭಯಂಕರ. ಪ್ರಭುಪಾದರೆ ನನಗೆ ನಾಳೆ ನಾವು ಪರಿಕ್ರಮಕ್ಕೆ ಏಕೆ ಹೋಗಬೇಕು ಎಂಬುದೇ ಅರ್ಥವಾಗುತ್ತಿಲ್ಲ. ನೀವು ಪ್ರಯಾಣ ಮಾಡಬೇಕು ಎನ್ನುವುದರಲ್ಲಿ ನಾನೊಬ್ಬ. ಆದರೆ ನಿಮ್ಮ ಈ ಸ್ಥಿತಿಯಲ್ಲಿ ಏಕೆ ಪ್ರಯಾಣ ಮಾಡಬೇಕು ಇದೇ ನನಗೆ ಅರ್ಥವಾಗುತ್ತಿಲ್ಲ. ನಾಳೆ ಹೋಗಬೇಕು ಎಂದು ಎಲ್ಲ ನಿಯಮಗಳನ್ನು ಗಾಳಿಗೆ ತುರುತ್ತಿದ್ದೇವಲ್ಲ, ಯಾಕೆ ನನಗಂತೂ ಅರ್ಥವಾಗುತ್ತಿಲ್ಲ. ಆಗಲೇ ಎಂದು ಮಲ್ಲಿಗೆ ಶ್ರೀಲ ಪ್ರಭುಪಾದರು ಹೋಗಬಾರದು ಎಂಬ ಅವರ ಸಲಹೆಯನ್ನು ಒಪ್ಪಿಕೊಂಡರು. ಭಕ್ತಿಚಾರು ಸ್ವಾಮಿಗಳು ಅಲ್ಲಿಗೆ ಬಂದಿದ್ದರು. ಅವರು ಜಯ ಶ್ರೀಲ ಪ್ರಭುಪಾದರ್ ಎಂದರು. ತುಂಬಾ ಕೃತಜ್ಞತೆಗಳು ಶ್ರೀಲ ಪ್ರಭುಪಾದರೇ ಎಂದರು. ಭವಾನಂದರು ತುಂಬಾ ಬಿಡುಗಡೆ ಭಾವದಿಂದ ಸ್ವಲ್ಪ ಮೇಲೆ ಮಾತಾಜಿ ಮೇಲೆ ಮಾಡಿ ಸ್ವಲ್ಪ. ಆಗಲಿ ನಿಮಗೆ ಸಮಾಧಾನ ತಾನೇ? ಈಗ ಸಮಾಧಾನ. ಶ್ರೀಲ ಪ್ರಭುಪಾದರೆ ಹೌದು, ನಾನು ತುಂಬಾ ಕಾತರದಲ್ಲೇ ಎಂದು ಭವಾನಂದರು.
ಹೋಗಲಿ ಬಿಡಿ, ನಿಮ್ಮನ್ನು ಕಾತರಕ್ಕೆ ಒಳಪಡಿಸುವುದಿಲ್ಲ. ತಮಾಲಕೃಷ್ಣರೇ ಎಂದರು. ನಿಜವಾಗಿ ಶ್ರೀಲ ಪ್ರಭುಪಾದರೆ, ನಾವು ನಿಮ್ಮನ್ನು ಎಷ್ಟು ಹೆಚ್ಚು ಹಚ್ಚಿಕೊಂಡಿದ್ದೇವೆಂದರೆ ಒಂದೊಂದು ಸಲ ನೀವು ನಮಗೆ ಹುಚ್ಚು ಹಿಡಿಸಿ ಬಿಡುತ್ತೀರಿ. ಈ ರಾತ್ರಿ ನಮಗೆ ಹುಚ್ಚು ಹಿಡಿದಿತ್ತು. ಖಂಡಿತ ಹಾಗೆ ಮಾಡುವುದಿಲ್ಲ ಎಂದು ಹೇಳಿದ ಶ್ರೀಲ ಪ್ರಭುಪಾದರು ನಿಷ್ಕಿಂಚನ ಕೃಷ್ಣದಾಸ್ ಬಾಬಾಜಿಗಳ ಕಡೆ ತಿರುಗಿ, ಬಾಬಾಜಿ ಮಹಾರಾಜರೇ, ಇವರಿಗೆಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ ಎಂದರು. ಶ್ರೀಲ ಪ್ರಭುಪಾದರೆ, ನೀವು ನಮ್ಮನ್ನು ನಡೆಸಿಕೊಳ್ಳುವ ರೀತಿಯನ್ನು ನೋಡಿದರೆ ನಿಮಿಷಕ್ಕೂ ನಮಗೆ ನಿಮ್ಮ ಬಗ್ಗೆ ಮಮತೆ ಹೆಚ್ಚುತ್ತಾ ಹೋಗುತ್ತದೆ ಎಂದರು ತಮಾಲಕೃಷ್ಣರು. ಅದು ನನ್ನ ಕರ್ತವ್ಯ ಎಂದರು ಪ್ರಭುಪಾದರು. ಭಕ್ತರು ಅದನ್ನು ಅರ್ಥ ಮಾಡಿಕೊಂಡು ಹಿತವಾಗಿ ನಕ್ಕರು. ಹೌದು, ಅವರಿಗೆಲ್ಲ ಅರ್ಥವಾಗಿತ್ತು. ಅದು ಅವರ ಕರ್ತವ್ಯ. ತಮ್ಮ ಎಲ್ಲ ಕ್ರಿಯೆಗಳಿಂದ, ವ್ಯವಹಾರಗಳಿಂದ ಜೀವಾತ್ಮರನ್ನು ಹಿಡಿದು ಕೃಷ್ಣನಿಗೆ ಒಪ್ಪಿಸುವುದು ಶ್ರೀಲ ಪ್ರಭುಪಾದರ ಬಯಕೆಯಾಗಿತ್ತು. ಅವರ ದಾರಿ ಪ್ರೀತಿಯ ಸೇವೆ. ಅವರು ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾಡುತ್ತಿರಲಿಲ್ಲ, ಎಲ್ಲರನ್ನೂ ಕೃಷ್ಣನೆಡೆಗೆ ಕಳಿಸಲು ಮಾಡುತ್ತಿದ್ದರು. ಅದು ಅವರ ಕರ್ತವ್ಯವಾಗಿತ್ತು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಪರಮ ಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪರಮ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಲ್ಲಿಂದ ಓದ್ಬೇಕು? 1977 ನವೆಂಬರ್ 14. 1977 ನವೆಂಬರ್ 14 ಸಂಜೆ 7:30 ವೃಂದಾವನದ ಕೃಷ್ಣ ಬಲರಾಮ ಮಂದಿರದ ತಮ್ಮ ಕೊಠಡಿಯಲ್ಲಿ ಭೌತ ದೇಹವನ್ನು ತ್ಯಜಿಸಿ ಮರಳಿ ಭಗವಂತನೆಡೆಗೆ ಹೋಗುವುದರ ಮೂಲಕ ಶ್ರೀಲ ಪ್ರಭುಪಾದರು ತಮ್ಮ ಕೊನೆಯ ಪಾಠವನ್ನು ಬೋಧಿಸಿದರು. ಅವರ ನಿರ್ಗಮನವು ಆದರ್ಶಮಯ. ಅವರು ಇಡೀ ಜೀವನವೇ ಆದರ್ಶಪ್ರಾಯ. ಅವರ ನಿರ್ಗಮನವು ಶುದ್ಧ ಭಕ್ತಿ ಸೇವೆಯಲ್ಲಿ ಇಡೀ ಜೀವಮಾನವನ್ನೇ ತೇದ ವ್ಯಕ್ತಿತ್ವದ ಮುಕ್ತಾಯವನ್ನು ಸೂಚಿಸಿತು. ಸಾಯುವುದಕ್ಕೆ ಕೆಲವು ದಿನಗಳ ಮುನ್ನ ತಮ್ಮ ಕೈಯಲ್ಲಾದಷ್ಟು ಬೋಧನೆ ಮಾಡುತ್ತಿರುವುದಾಗಿ ಶ್ರೀಲ ಪ್ರಭುಪಾದರು ಹೇಳಿದಾಗ ಅವರ ಕಾರ್ಯದರ್ಶಿಗಳು ನಿಮ್ಮ ಸ್ಫೂರ್ತಿ ಎಂದು ಸೇರಿಸಿದರು. ಹೌದು, ಕೊನೆ ಉಸಿರು ಇರುವವರೆಗೂ ಅದನ್ನು ಮಾಡುತ್ತಾ ಹೋಗುತ್ತೇನೆ ಎಂದರು ಶ್ರೀಲ ಪ್ರಭುಪಾದರು ಹೇಳಿದರು. ಪ್ರಭುಪಾದರು ಕೊನೆ ಉಸಿರು ಎಳೆದ ಬಗೆಯು ಅದ್ಭುತವಾದುದೇ. ಅಂದರೆ ಅವರು ಕೊನೆಯ ನಿಮಿಷದ ಪವಾಡವನ್ನೇ ಮಾಡಿದರು ಎಂಬ ಕಾರಣಕ್ಕಲ್ಲ, ಅವರು ಕೃಷ್ಣ ಪ್ರಜ್ಞೆಯಲ್ಲೇ ಉಳಿದರು ಎಂಬ ಕಾರಣಕ್ಕಾಗಿ ಈ ಮಾತು. ಭೀಷ್ಮ ಪಿತಾಮಹನಂತೆ ಅವರ ಕೊನೆಯವರೆಗೂ ಬೋಧನೆ ಮಾಡುತ್ತಾ ಸಂಪೂರ್ಣವಾಗಿ ಸಮಾಧಾನಿಯಾಗಿ ಗಂಭೀರವಾಗಿ ಮಹಿಮಾವಂತರಾಗಿದ್ದರು. ಜೀವನದಿಂದ ಬರುತ್ತದೆ, ಜಡದಿಂದ ಅಲ್ಲ ಎಂದು ಅವರು ಬೋಧಿಸುತ್ತಿದ್ದರು. ಕೊನೆ ಉಸಿರೆಳೆಯುವವರೆಗೂ ಬೋಧಿಸುತ್ತಿರಬೇಕು ಎಂದು ಅವರು ತೋರಿಸಿಕೊಟ್ಟಿದ್ದರು. ಪ್ರಭುಪಾದರ ಕೊನೆಯ ತನಕ ಒಂದೇ ರೀತಿಯಲ್ಲಿ ಇದ್ದರು ಎಂಬುದಕ್ಕೆ ಅವರ ದೊಡ್ಡ ಕೊಠಡಿಯಲ್ಲಿ ಕಿಕ್ಕಿರಿದಿದ್ದ ನೆರೆದಿದ್ದ ಭಕ್ತರೇ ಸಾಕ್ಷಿ. ಹಿಂದೆ ಅವರು ಏನು ತೋರಿಸಿಕೊಟ್ಟಿದ್ದಾರೋ, ಬೋಧಿಸಿದ್ದಾರೋ ಅದಕ್ಕೆ ತಟಕ್ಕನೆ ವಿಸಂಗತ್ಯವಾದುದು ಯಾವುದೂ ಇರಲಿಲ್ಲ. ಆದುದರಿಂದ ಸಾವಿನ ಸಮಯದಲ್ಲಿ ಸದಾ ಕೃಷ್ಣನನ್ನೇ ಆಶ್ರಯಿಸಿ ಸಾಯುವುದು ಹೇಗೆ ಎಂಬುದನ್ನ ಬೋಧಿಸಿದ್ದಾರೆ. ಅವರು ಶಾಂತರಾಗಿ ಕೊನೆ ಉಸಿರು ಎಳೆದರು. ನವೆಂಬರ್ 14 ಸಂಜೆ ಕವಿರಾಜರು ಅವರನ್ನು ನಿಮ್ಮ ಬಯಕೆ ಏನಾದರೂ ಇದೆಯೇ ಎಂದು ಕೇಳಿದರು. ಪ್ರಭುಪಾದರು ಕ್ಷೀಣ ಸ್ವರದಲ್ಲಿ ಕುಚ್ ಇಚ್ಛಾ ನಹಿ, ನನಗೆ ಯಾವ ಆಸೆಯೂ ಇಲ್ಲ ಎಂದು ಹೇಳಿದರು. ಅವರು ತೀರಿಕೊಂಡಿದ್ದು ಹೇಳಿ ಮಾಡಿಸಿದಂತಿದ್ದ ಪರಿಸರ ವೃಂದಾವನದಲ್ಲಿ ಭಕ್ತರ ಸಮುದಾಯದೆದುರು. ಕೆಲವು ತಿಂಗಳ ಹಿಂದೆ ಪ್ರಭುಪಾದರು ಶಿಷ್ಯಳೊಬ್ಬರ ಮಗಳು ವೃಂದಾವನದಲ್ಲಿ ತೀರಿಕೊಂಡಿದ್ದಳು. ಅವಳು ಕೃಷ್ಣನಲ್ಲಿ ಸೇರಲು ಮರಳಿ ಭಗವಂತನೆಡೆಗೆ ಹೋದಳೆ ಎಂದು ಶ್ರೀಲ ಪ್ರಭುಪಾದರು ಕೇಳಿದಾಗ ಅವರು, ಹೌದು, ವೃಂದಾವನದಲ್ಲಿ ಜೀವ ಬಿಡುವವರೆಲ್ಲ ಮುಕ್ತರಾಗುತ್ತಾರೆ ಎಂದು ಹೇಳಿದರು. ನಿಜ, ವೃಂದಾವನ ಎಂಬ ಶಬ್ದ ಶುದ್ಧ ಕೃಷ್ಣ ಪ್ರಜ್ಞೆ ಎಂದು ಅರ್ಥವನ್ನು ಕೊಡುತ್ತದೆ. ಅದ್ವೈತ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗೆ ನೀವು ಎಲ್ಲಿದ್ದೀರಿ, ಅದು ವೃಂದಾವನ ಎಂದು ಹೇಳಿದ್ದ ಹಾಗೆ ಈ ಮಾತು ಶ್ರೀಲ ಪ್ರಭುಪಾದರ ವಿಷಯಕ್ಕೂ ನಿಜ. ಅವರು ಲಂಡನ್, ನ್ಯೂಯಾರ್ಕ್, ಮಾಸ್ಕೋಗಳಲ್ಲಿ ತೀರಿಕೊಂಡಿದ್ದರೂ ಕೂಡ ಅವರು ತಲುಪುತ್ತಿದ್ದುದು ಅಲ್ಲಿಗೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ನನ್ನನ್ನು ಯಾರು ಚಿಂತಿಸುತ್ತಾರೋ ಅವರು ನನ್ನ ಬಳಿಗೆ ಬರುತ್ತಾರೆ. ಅಂದರೆ ಈ ವಿಶ್ವದೊಳಗೆ ವೃಂದಾವನ ಧಾಮವು ಕೃಷ್ಣನ ಮಹತ್ವ ಕ್ಷೇತ್ರವಾದುದರಿಂದ, ಈ ಜಗತ್ತಿನ ವ್ಯಾಪಾರ ಮುಗಿಸಲು ಆದರ್ಶ ಸ್ಥಳವಾದುದರಿಂದ ಶ್ರೀಲ ಪ್ರಭುಪಾದರು ತಮ್ಮ ಬದುಕಿನ ಕೊನೆಯ ಘಟ್ಟವಾಗಿ ವೃಂದಾವನವನ್ನು ಆರಿಸಿಕೊಂಡಿದ್ದು ಅವರ ಜೀವನದ ಇನ್ನೊಂದು ಆದರ್ಶಪ್ರಾಯವಾದ ಘಟನೆಯಾಗಿದೆ.
ವೃಂದಾವನದಲ್ಲಿ ವಾಸ ಮಾಡುವ ಸೌಲಭ್ಯವನ್ನು ಬಿಟ್ಟುಕೊಡುವ ಜಗತ್ತಿನ ಹೆಚ್ಚು ದೈವೀರಹಿತ ಪ್ರದೇಶಗಳ ಪತಿತಾತ್ಮರನ್ನು ಉದ್ಧರಿಸುವ ಸಲುವಾಗಿ ಶ್ರೀಲಾ ಪ್ರಭುಪಾದರು ಎಲ್ಲವನ್ನೂ ತ್ಯಾಗ ಮಾಡಿದ ನಂತರ ಮತ್ತೆ ವೃಂದಾವನದ ಪವಿತ್ರ ಕ್ಷೇತ್ರಕ್ಕೆ ಬಂದು ಧಾರ್ಮಿಕ ಅಗಸದಲ್ಲಿ ಶ್ರೀಕೃಷ್ಣನ ನೆಲೆಗೆ ಮರಳಿ ಓದುವುದನ್ನು ವೃಂದಾವನವನ್ನೇ ಬಿಟ್ಟು ಹೋಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ ವೈಷ್ಣವರೆಲ್ಲರೂ ಕಂಡುಕೊಂಡರು. ಹರೇ ಕೃಷ್ಣ ಮಾತಾಜಿ. ಅದೇ ಎಷ್ಟು ಒಂದು 2 ಲೈನ್ಸ್ ಇದೆ, ಅದು ಕಂಪ್ಲೀಟ್ ಮಾಡಿ ಮಾತಾಜಿ. ಆಯ್ತು. ವೃಂದಾವನದಲ್ಲಿ ಸೇವೆ ಮಾಡಿದವರೆಲ್ಲರೂ ಈ ಭೌತಿಕ ಕಾಯವನ್ನು ತ್ಯಜಿಸಿದ ನಂತರ ಮರಳಿ ಭಗವಂತನೆಡೆಗೆ ಹೋಗುವವರು ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಾತಾಜಿ ಇನ್ನು ಓದಿಸ್ಲಾ ಮಾತಾಜಿ? ಸಾಕಲ್ವಾ ಮಾತಾಜಿ? ಎಕ್ಸ್ಪ್ಲೇನ್ ಮಾಡ್ತೀವಲ್ವಾ? ಓದ್ಸಿ ಮಾತಾಜಿ, ಅವ್ರು ಇದ್ದಂಗಿಲ್ಲ. ಒಂದು ನಿಮಿಷ ಇಲ್ಲ ಇದ್ದಾವೆ ಮಾತಾಜಿ. ಮಾಡಿದ್ದೇನೆ. ಓಕೆ, ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಈಗ ಕೇಳ್ತದಾ? ಹೌದು ಮಾತಾಜಿ. ಕೇಳಿಸುತ್ತೆ ಮಾತಾಜಿ. ಇಲ್ಲಿ ತಮ್ಮ ನಿರ್ದೇಶನ ಮತ್ತೆ ಸೂಚನೆಗಳ ಭಾಗವಾಗಿ ಸಾಯುವುದು ಹೇಗೆ ಎಂಬುದನ್ನು ಜನರಿಗೆ ತೋರಿಸಬೇಕಾಗ್ತದೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಅದನ್ನು ತಿಳಿದಿದ್ದಾರೆ. ಕೃಷ್ಣನ ಕೃಪೆಯಿಂದ ತಮ್ಮ ಶಿಷ್ಯರ ಪ್ರಾರ್ಥನೆಗಳಿಂದ ಹಾಗೂ ಚಳುವಳಿಯನ್ನು ರೂಪಿಸುವ ಸಲುವಾಗಿ ಅವರು ತಮ್ಮ ಶಿಷ್ಯರ ಪ್ರಾರ್ಥನೆಗಳಿಂದ ಚಳವಳಿಯನ್ನು ರೂಪಿಸುವ ಮತ್ತು ತಮ್ಮ ಸ್ವಂತ ಶುದ್ಧವು ಪ್ರಬಲತಮವೂ ಆದ ಸಂಕಲ್ಪ ಶಕ್ತಿಯಿಂದ ಶ್ರೀಲ ಪ್ರಭುಪಾದರು ಅನೇಕ ಬಾರಿ ಸಾವಿನ ಆ ದವಡೆಯಿಂದ ಪಾರಾಗಿದ್ದು. ಆದರೆ 1977 ಅಲ್ಲಿ ಶ್ರೀಕೃಷ್ಣನು ಕೊಟ್ಟ ಸೂಚನೆಗಳಿಂದ ಈ ವ್ಯವಹಾರ ಜಗತ್ತಿನಲ್ಲಿ ತಮ್ಮ ಉದ್ದೇಶವನ್ನು ನಿರ್ಣಾಯಕವಾಗಿ ಮತ್ತು ಖಚಿತವಾಗಿ ಕೊನೆಗೊಳಿಸಲು ಅವರು ಆರಂಭಿಸಿದರು. ಅವರ ಅಂತಿಮ ಕರ್ತವ್ಯಗಳಲ್ಲಿ ಸಾವನ್ನು ಹೇಗೆ ಎದುರಿಸಬೇಕೆಂಬುದಕ್ಕೆ ಸಂಪೂರ್ಣವಾಗಿ ಅವರು ದಿಗ್ದರ್ಶನ ಕೊಡುವುದು ಒಂದು ಆಗಿತ್ತು. ಪ್ರತಿಯೊಬ್ಬರು ಮಾಡಲೇಬೇಕಾದ ಆದರೆ ಯಶಸ್ವಿಯಾಗಿ ಮಾಡುವುದು ತುಂಬಾ ಕಷ್ಟಕರವಾದ ಈ ಮರಣದ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಳಬೇಕೆಂಬುದನ್ನು ಅವರು ಚೊಕ್ಕವಾಗಿ ತೋರಿಸಿಕೊಡ್ತಿದ್ರು. ಆದ್ರೆ ಇಲ್ಲಿ ಪ್ರೀತಿಯ ಸಂಘರ್ಷ ಇದ್ದೇ ಇತ್ತು. ಪ್ರಭುಪಾದರಿಗೆ ತಮ್ಮ ಸಸ್ಯರ ಮೇಲೆ ಅಪಾರ ಮಮತೆ, ಅವರೆಲ್ಲ ಇನ್ನೂ ಪೂರ್ಣವಾಗಿ ಪಕ್ವಗೊಂಡಿಲ್ಲ ಎಂಬುದು ಅವರಿಗೆ ಗೊತ್ತಿತ್ತು. ಅವರ ಚಳವಳಿ ಜಗತ್ತಿನಲ್ಲಿ ಆ ಶಕ್ತಿಯುತವಾದ ಒಂದು ಸ್ಥಾನವನ್ನು ಅದು ಪಡೆದಿತ್ತು. ಆದರೂ ಅವರಿಗೆ ಅನೇಕ ವೈರಿಗಳು ಕೂಡ ಇದ್ರು. ತಮ್ಮ ಭಕ್ತರನ್ನು, ತಮ್ಮ ಚಳವಳಿಯನ್ನು, ಜಗತ್ತಿನ ಎಲ್ಲಾ ಜೀವಿಗಳನ್ನು, ಪ್ರಾಣಿಗಳನ್ನು ಇದು ರಕ್ಷಿಸುವುದು ಅವರದ್ದು ಒಂದು ಪ್ರವೃತ್ತಿಯಾಗಿತ್ತು. ಆದ್ದರಿಂದ ಅವರು ಅತ್ಯಂತ ಆಪ್ತರು, ಶ್ರದ್ಧಾವಂತರು ಆದ ಶಿಷ್ಯರು ನೀವಿಲ್ಲದೆ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ಪ್ರಾರ್ಥನೆ ಸಲ್ಲಿಸಿದಾಗ ಅವರು ಸಾಯುವುದು ಹೇಗೆ ಎಂಬುದನ್ನು ತೋರಿಸಿಕೊಡುವುದನ್ನು ಕೈಬಿಟ್ಟು ಅವರ ಮಧ್ಯೆ ಉಳಿದು ಬೋಧನೆಯನ್ನು ಮಾಡಲು ಒಪ್ಪಿಕೊಳ್ತಾರೆ. ಆದ್ರೆ ಯಾವ ಘಟ್ಟದಲ್ಲಿ ಶಿಷ್ಯರು ಶ್ರೀಲ ಪ್ರಭುಪಾದರನ್ನು ಬಿಟ್ಟುಕೊಡಲು ಒಪ್ಪುತ್ತಾರೆ, ಯಾವ ಘಟ್ಟದಲ್ಲಿ ಈ ಮಾಯಾ ಜಗತ್ತು ಮತ್ತು ಕೃಷ್ಣನ ಶತ್ರುಗಳು ನಾಶವಾಗುತ್ತಾರೆ ಎಂದು ಹೇಳಲು ಸಾಧ್ಯ? ಯಾವ ಘಟ್ಟದಲ್ಲಿ ತಮ್ಮ ಶಿಷ್ಯರು ಪೂರ್ಣವಾಗಿ ಪಕ್ವಗೊಳ್ಳುತ್ತಾರೆ ಅಂತ ಕ್ವಶನ್ ಮಾರ್ಕ್ ಅಲ್ಲಿ ಉಳಿಯಲು ತೀರ್ಮಾನಿಸಿದ ಅನಂತರ ಶ್ರೀಲ ಪ್ರಭುಪಾದರು ತಮ್ಮ ಶಿಷ್ಯರ ಕಡೆಗೆ ತಿರುಗುತ್ತಾರೆ. ಆಮೇಲೆ ತಮ್ಮನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಲಿಕ್ಕೆ ಅವರ ಅವಕಾಶವನ್ನು ಕೂಡ ಕೊಡ್ತಾರೆ. ಅದರಲ್ಲಿ ಈ ಭಾಗವಹಿಸಿದವರೆಲ್ಲರೂ ಕೂಡ ಶ್ರೀಲ ಪ್ರಭುಪಾದರು ಹಿಂದೆಂದೂ ತಮ್ಮ ಮತ್ತು ಭಕ್ತರ ನಡುವೆ ಅಂತಹ ಆಪ್ತ ವ್ಯವಹಾರಗಳಿಗೆ ಅವಕಾಶವನ್ನು ಕೊಟ್ಟಿರ್ಲಿಲ್ಲ ಅಂತ ಹೇಳಿ ಜ್ಞಾಪಿಸಿಕೊಳ್ತಾರೆ. ಇದಕ್ಕೆ ಹೋಲಿಸಬಹುದಾದ ಒಂದು ಸಂದರ್ಭ ಅಂದ್ರೆ 1966 ನ್ಯೂಯಾರ್ಕಿನಲ್ಲಿ ಗುರುಗಳೊಂದಿಗೆ ವ್ಯವಹರಿಸಬೇಕಾದ ರೀತಿ ರಿವಾಜುಗಳೇ ಗೊತ್ತಿರದಿದ್ದ ಆರಂಭದ ಶಿಷ್ಯರುಗಳೊಂದಿಗೆ ಅವರು ತುಂಬಾ ಆಪ್ತವಾಗಿ ವ್ಯವಹರಿಸುತ್ತಿದ್ದ ಸಂದರ್ಭ ಅದು. ಆದ್ರೆ ಆಗ ಅಲ್ಲಿದ್ದು ಈಗ ಮತ್ತೆ ಅವರ ಜೊತೆಗಿದ್ದ ಭಕ್ತರ ಪ್ರಕಾರ ಈಗಿನ ದಿನಗಳು ಅತ್ಯಂತ ಆತ್ಮೀಯವಾಗಿತ್ತು. ಒಂದು ಸಂದರ್ಭದಲ್ಲಿ ಶ್ರೀಲ ಪ್ರಭುಪಾದರು ತಮಗೆ ಸಾಕು ಎನಿಸಿದೆ ಎಂದಾಗ ಕೂಡ ಒಂದು ಇಡೀ ಲೋಟದ ಪಾನೀಯವನ್ನು ಸ್ವೀಕರಿಸಬೇಕೆಂದು ಕೀರ್ತನಾನಂದರು ಪಟ್ಟು ಹಿಡಿತಾರೆ. ಕೀರ್ತನಾನಂದರು ಮುಜುಗರ ಪಟ್ಟುಕೊಂಡು ಹೀಗೆ ಕಾಡಿ ಬೇಡಿ ಕುಡಿಸಲು ತಾಯಿ ಯಶೋದೆ ಅಂತಲ್ಲ ನಾನು ಅಂತ ಹೇಳ್ತಾರೆ. ಏಕೆಂದ್ರೆ ನೀವು ಗುರು ಎಂಬ ನೆನಪು ನನ್ನನ್ನು ಕಾಡ್ತಾ ಇದೆ ಅಂತ ಹೇಳಿ ಒತ್ತಾಯಿಸ್ತಾ ಹೇಳ್ತಿದ್ರು. ಆದ್ರೆ ಶ್ರೀಲ ಪ್ರಭುಪಾದರು ಕೀರ್ತನಾನಂದರ ಅಪ್ಪನಿಗೆ ಒಳಗಾಗಲು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅದೇ ರೀತಿಯಲ್ಲಿ ಭವಾನಂದ, ತಮಾಲ ಕೃಷ್ಣ, ಭಕ್ತಿಚಾರು, ಉಪೇಂದ್ರ
ಮೊದಲಾದ ಸೇವಕರು ಕೆಲವು ಬಗೆಯ ಪೋಷಕ ಆಹಾರ ತೆಗೆದುಕೊಳ್ಳುವಂತೆ ಶೀಲ ಪ್ರಭುಪಾದರನ್ನು ಪುಸಲಾಯಿಸ್ತಾರೆ. ಸದಾಕಾಲ ಅವರ ಆರೋಗ್ಯದ ಕಡೆಯೇ ಗಮನವಿರಿಸ್ತಾರೆ. ಇತರ ಭಕ್ತರು ಈಶ್ವರಪುರಿ ಅವರ ಕಥೆಯನ್ನು ನೆನಪಿಸಿಕೊಂಡ್ರು. ಈಶ್ವರಪುರಿ ತಮ್ಮ ಗುರುಗಳಾಗಿದ್ದ ಮಾಧವೇಂದ್ರಪುರಿ ಅವರು ಜೀವಿತದ ಕೊನೆಯ ಘಟ್ಟದಲ್ಲಿದ್ದು ಬಸವಳಿದಿದ್ದಾಗ ಅವರಿಗೆ ಆತ್ಮೀಯವಾಗಿ ದೇಹ ಉಪಚಾರವನ್ನು ಮಾಡ್ತಿದ್ರು. ಈ ಬಗೆಯ ದೇಹೋಪಚಾರದ ಮೂಲಕ ಈಶ್ವರಪುರಿ ತಮ್ಮ ಗುರುಗಳ ಬಗೆಗೆ ಇದ್ದ ಪ್ರೇಮವನ್ನು ಅಭಿವ್ಯಕ್ತಿಗೊಳಿಸಿದ್ರಿಂದ ಚೈತನ್ಯ ಮಹಾಪ್ರಭುಗಳ ಗುರುವಾಗಲು ಅವಕಾಶ ಕಲ್ಪಿಸಿಕೊಂಡರೆಂದು ಚೈತನ್ಯ ಚರಿತ್ರಾಮೃತದಲ್ಲಿ ಅದನ್ನು ಹೇಳಿದ್ದಾರೆ. ಶುದ್ಧವಾದ ಸರಳ ಪ್ರೇಮದಿಂದ ತಮ್ಮ ಸೇವೆ ಮಾಡುವ ಅಭೂತಪೂರ್ವ ಅವಕಾಶವನ್ನು ಶಿಷ್ಯರಿಗೆ ಕಲ್ಪಿಸುವ ಸಲುವಾಗಿ ಶೀಲ ಪ್ರಭುಪಾದರು ಸಾಯುವ ಪಾಠಗಳನ್ನೆಲ್ಲ ಮುಂದೆ ಮುಂದೆ ಹಾಕ್ತಿದ್ರು. ಈ ಅವಕಾಶವನ್ನು ಕೆಲವರಿಗೆ ಮಾತ್ರವಲ್ಲದೆ ಬೃಂದಾವನಕ್ಕೆ ಬಂದ ಎಲ್ಲರಿಗೂ ಕೂಡ ಅವರು ಕಲ್ಪಿಸಿಕೊಟ್ರು. ಅನೇಕರು ಬಂದ್ರು. ಪ್ರಭುಪಾದರ ಕೊಠಡಿಗೆ ಬರುವುದಕ್ಕೆ, ದೇಹೋಪಚಾರ ಮಾಡುವುದಕ್ಕೆ, ತಮಗಿಷ್ಟ ಬಂದಷ್ಟು ಹೊತ್ತು ಅಲ್ಲಿ ಕುಳಿತಿರುವುದಕ್ಕೆ, ಅವರಿಗೆ ಸಂತೋಷವಾಗುವಂತೆ ಕೀರ್ತನ ಸೇವೆ ಮಾಡುವುದಕ್ಕೆ ಅವರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ಲಾಯಿತು. ಇಲ್ಲಿ ಶೀಲ ಪ್ರಭುಪಾದರು ತಮ್ಮ ಅನುವಾದ ಕಾರ್ಯವನ್ನು ಈಗ ಪುನರಾರಂಭಿಸಿದ್ರು. ಇದು ಬಹಿರಂಗವಾಗಿ ಆಗ್ತಿತ್ತು. ಹಿಂದೆಲ್ಲ ಅವರು ಏಕಾಂತದಲ್ಲಿ ಕೂತ್ಕೊಂಡು ಅನುವಾದ ಮಾಡ್ತಿದ್ರೆ, ಈಗ ಹಾಸಿಗೆಯಲ್ಲಿ ಮಲಗಿ ಭಕ್ತಿ ವೇದಾಂತ ಭಾವಾರ್ಥವನ್ನು ಭರಿಸುತ್ತಿರುವಾಗ ಎಲ್ಲಾ ಭಕ್ತರಿಗೂ ಹತ್ತಿರ ಬರುವಂತೆ ಅವರು ಹುರಿದುಂಬಿಸ್ತಿದ್ರು. ಅವರು ಶಿಷ್ಯರಿಗೆ ತಮ್ಮನ್ನೇ ಒಪ್ಪಿಸಿಕೊಂಡಿದ್ರು. ಅದನ್ನು ಕುರಿತು ಬಹಿರಂಗವಾಗಿ ಕೂಡ ಅವರು ಘೋಷಿಸ್ತಿದ್ರು. ಹಾಜರಿದ್ದ ಭಕ್ತರಿಗೆ, ನನ್ನನ್ನು ಬಿಟ್ಟು ಹೋಗ್ಬೇಡಿ, ನಿಮ್ಮ ಸಾಹಸವಿಲ್ಲದೆ ನಾನು ಬದುಕಿರಲಾರೆ ಎಂದು ಹೇಳ್ತಿದ್ರು. ಇರುವಂತೆ ಭಕ್ತರನ್ನೆಲ್ಲ ಅವರು ಕೋರಿಕೊಂಡಿದ್ರು. ಒಪ್ಪಿಕೊಂಡ ಶೀಲ ಪ್ರಭುಪಾದರು ಅವರ ಸೇವೆಗೆ ತಮ್ಮನ್ನು ಸಂಪೂರ್ಣವಾಗಿ ಅವರು ಒಪ್ಪಿಸಿಕೊಂಡಿದ್ರು. ಈ ಬಗೆಯ ಸೇವೆಯ ಭಾಗ್ಯ ದೊರಕಿದವರಿಗೆಲ್ಲ ಸೇವೆಗೆ ಅಡ್ಡಿಯಾಗುವ ಎಲ್ಲಾ ಪ್ರತಿಬಂಧಕಗಳನ್ನು ದಾಟಿ ಮತ್ತು ಲೌಕಿಕ ಬಯಕೆಗಳ ಎಲ್ಲಾ ಅಡ್ಡಿಗಳಿಂದಲೂ ಪಾರಾದ ಅನುಭವ ಆಗುತ್ತೆ. ಶೀಲ ಪ್ರಭುಪಾದರನ್ನು ಆತ್ಮೀಯವಾಗಿ ಸೇವಿಸುವುದರ ಮೂಲಕ ಅವರಿಗೆ ಸಂಪೂರ್ಣ ಶರಣಾಗತಿಯ ಶಕ್ತಿ ಎಷ್ಟೆಂಬುದು ಅನುಭವಕ್ಕೆ ಬಂದಿತ್ತು. ಅಷ್ಟೇ ಅಲ್ಲ, ಈ ಭಾವ ಸದಾ ಕಾಲವು ಮತ್ತು ಶೀಲ ಪ್ರಭುಪಾದರು ಅಂತಿಮವಾಗಿ ಇಹಲೋಕವನ್ನು ತ್ಯಜಿಸಿದ ಮೇಲೆಯೂ ತಮ್ಮಲ್ಲಿ ಜಾಗೃತವಾಗಿರುತ್ತದೆ ಎಂಬುದು ಅವರಿಗೆಲ್ಲ ಈಗ ಗೊತ್ತಾಗ್ತದೆ. ಈಚಿನ ತಿಂಗಳುಗಳಲ್ಲಿ ಅವರ ಆಧ್ಯಾತ್ಮ ಜ್ಞಾನದಲ್ಲಿ ಅವರು ಸ್ಥಿರವಾಗಿರ್ತಾರೆ. ಮೃತ್ಯುವಿಗೆ ಅಭೀತರಾಗಿದ್ದಂತೆ ಮಾತಿಗೂ ಕೂಡ ತೊಡಗುತ್ತಾರೆ. ಈಚೆಗೆ ಪೋರ್ಚುಗೀಸ್ ಭಾಷೆಗೆ ಅವರು ಅನುವಾದಗೊಂಡಂತಹ ಕೆಲವು ಪುಸ್ತಕಗಳನ್ನು ಹೃದಯಾನಂದ ಗೋಸ್ವಾಮಿಗಳು ಅರ್ಪಿಸಿದಾಗ ಪ್ರಭುಪಾದರು ಅವರನ್ನು ಉತ್ತೇಜಿಸ್ತಾರೆ. ಇದು ಜೀವನ, ಇದು ಭೌತಿಕ ಜಗತ್ತು, ಬರಿಯ ಮೂಲೆಗಳು ನಮ್ಮ ನೈಜ ಜೀವವಲ್ಲ. ನಮ್ಮ ನಿಜವಾದ ಕಳಾಕಲಿ ಜೀವ ಚೈತನ್ಯವೇ ಆಗಿದೆ. ಮೂಳೆಗಳು ಇರಬಹುದು, ಹೋಗ್ಬಹುದು, ಅದು ಮುಖ್ಯವಲ್ಲ. ಅವುಗಳನ್ನು ಧಾರಣ ಮಾಡುವುದು ನೈಜ ಜೀವನ. ಬರಿಯ ಮೂಳೆಯ ಹಂದರವಾಗಿದ್ದ ಒಬ್ಬ ಋಷಿಯ ಕಥೆಯೂ ಇದೆ. ಬರಿಯ ಮೂಲೆಗಳಿಂದಲೇ ಜೀವಧಾರಣೆ ಮಾಡಬಹುದೆಂದು ಸಾಧಿಸುವ ಒಂದು ವಿಜ್ಞಾನ ಒಂದು ಇದೆ. ಹಿರಣ್ಯಕಶಿಪು ಅದನ್ನು ಸಾಧಿಸಿದ ಅಂತ ಹೇಳ್ತಾರೆ. ನೀವು ಅದನ್ನು ಸಾಧಿಸ್ತಿದ್ದೀರಿ ಶೀಲ ಪ್ರಭುಪಾದ್ರೆ ಅಂತ ಹೇಳಿ ತಮಾಲ ಕೃಷ್ಣರ್ ಹೇಳ್ತಾರೆ. ಆದುದರಿಂದ ಸಾಧ್ಯವಾದಷ್ಟು ಕಾಲ ಮೂಲೆಗಳ ಯೋಗಕ್ಷೇಮ ನೋಡಿಕೊಳ್ಳಿ. ಆದ್ರೆ ನಿಜವಾದ ಜೀವನ ಇಲ್ಲಿದೆ ಎಂಬುದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ವ್ಯವಹಾರ ಜಗತ್ತು ಎಂದ್ರೆ ನಾವೆಲ್ಲ ಸುಮ್ಮನೆ ಮೂಲೆ ಮಾಂಸಗಳ ಯೋಗಕ್ಷೇಮ ನೋಡಿಕೊಳ್ತಾ ಇದ್ದೇವೆ ಎಂದರ್ಥ ಅಲ್ಲ. ಆದರೆ ನಿಜವಾಗಿ ನಾವೆಲ್ಲ ಸುಮ್ಮನೆ ಮೂಲೆ ಮಾಂಸಗಳ ಯೋಗಕ್ಷೇಮ ನೋಡಿಕೊಳ್ತಿದ್ದೇವೆ ಎಂದು ಅರ್ಥ. ಆದ್ರೆ ಈ ನಿಜವಾಗಿ ತಾವು ಯಾರು ಎಂಬ ಬಗೆಗೆ ಅವರಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿ ಶೀಲ ಪ್ರಭುಪಾದರು ಹೇಳಿದ್ರು. ಆತ್ರೇಯ ಋಷಿಗಳು ಶೀಲ ಪ್ರಭುಪಾದರನ್ನು ಕಂಡು ಟೆಹರಣಿಗೆ ಆಹ್ವಾನಿಸಿದಾಗ ಪ್ರಭುಪಾದರು, ನಾನೇನು ಬರ್ಲಿಕ್ಕೆ ಸಿದ್ಧ, ಆದ್ರೆ ನೀವು ಬರಿಯ ಮೂಳೆಯ ಗಂಟನ್ನು ತೆಗೆಸಿಕೊಂಡು ಹೋಗಬೇಕಾಗ್ತದೆ ಅಂತ ಹೇಳ್ತಾರೆ. ವಾಸ್ತವವಾಗಿ ಇದು ಪ್ರಭುಪಾದರು ಯಾವಾಗ್ಲೂ ಬೋಧಿಸುತ್ತಿದ್ದ ತಮ್ಮ ಗ್ರಂಥಗಳಲ್ಲಿ ಪ್ರತಿಪಾದಿಸಿದ ವಿಷಯವೇ ಆಗಿತ್ತು. ಆದ್ರೆ ಪ್ರಭುಪಾದರು ಇವನ್ನೆಲ್ಲ ತಮ್ಮ ವಿಷಯಕ್ಕೆ ಅನ್ವಯಿಸಿ ಹೇಳಿದಾಗ ಪಾಠಗಳು ಹೆಚ್ಚು ಚುರುಕಾಗಿ ಪರಿಣಾಮಕಾರಿಯಾಗಿ ಇರ್ತಿದ್ದವು. ಅನೇಕ ಭಕ್ತರು ತಮ್ಮ ಕೊನೆಗಾಲದಲ್ಲಿ ಹಿತೋಪದೇಶ ಮಾಡಿದ ಆ ಭೀಷ್ಮಾಚಾರ್ಯರಿಗೆ ಶೀಲ ಪ್ರಭುಪಾದರನ್ನು ಹೋಲಿಸ್ತಿದ್ರು. ಭೀಷ್ಮಾಚಾರ್ಯರು ಯಾತನೆಯನ್ನೇ ಪಡೆದೆ ಹೇಗೆ ತಮ್ಮ ಸರಶೈಯಲ್ಲಿ ಇದ್ದುಕೊಂಡು ವಿದ್ಯುತ್ಪೂರ್ಣವಾದ ಆ ಪ್ರೀತಿಯ ಸಂವಾದವನ್ನು ಅಲ್ಲಿ ನಡೆಸ್ತಾ ಇದ್ರು. ಅಲ್ಲದೆ ತಮ್ಮ ಅಂತಿಮ ಪ್ರಸ್ಥಾನದ ದಿನವನ್ನು ತಮ್ಮ ಸಂಕಲ್ಪ ಬಲದಿಂದಲೇ ಅವರು ನಿರ್ಧರಿಸಿಕೊಂಡಿದ್ರು. ಅದೇ ರೀತಿಯಲ್ಲಿ ಇಲ್ಲಿ ಶೀಲ ಪ್ರಭುಪಾದರು ತಮ್ಮ ದೈಹಿಕ ಯಾತನೆಯನ್ನು ಅವಗಣಿಸಿ, ಸಾವನ್ನು ಧಿಕ್ಕರಿಸಿ, ಕೊನೆಯ ಕಾಲವನ್ನು ಕಳೆಯುತ್ತಾ ಆಧ್ಯಾತ್ಮ ದೃಷ್ಟಿಯಿಂದ ಮುಗ್ಧರಾಗಿದ್ದ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಿದ್ರು.
ಆದರೆ ಪ್ರಭುಪಾದರ ಮಕ್ಕಳು ಅವರ ಬೋಧನೆಯನ್ನು ಕೇಳುತ್ತಾ ಸುಮ್ಮನೆ ಕುಳಿತಿರ್ಲಿಲ್ಲ. ತಮ್ಮೊಂದಿಗೆ ಇರುವಂತೆ ಮೊರೆ ಇಟ್ಟಾಗ ಶ್ರೀಲ ಪ್ರಭುಪಾದರು ಅವರ ಪ್ರೀತಿಯನ್ನು ಅಂಗೀಕರಿಸಿದ್ರು. ಅದರಿಂದಾಗಿ ಭಕ್ತರು ಈಗ ತಮಗೆ ಗೊತ್ತಿರುವ ಒಂದೇ ಜಗತ್ತಿನಲ್ಲಿ ತಮ್ಮ ಪ್ರೀತಿಯನ್ನು ತೋರಿಸಲು ಬಯಸಿದ್ರು. ಅದೆಂದರೆ ಶ್ರೀಲ ಪ್ರಭುಪಾದರು ತಮ್ಮೊಂದಿಗೆ ಬದುಕಿ ಮಾತನಾಡುವ ಜಗತ್ತು, ತಮ್ಮ ಇಷ್ಟ ಬಂದಂತೆ ಭಕ್ತರೊಂದಿಗೆ ನಗುತ್ತಾ ಅವರನ್ನೆಲ್ಲ ಛೇದಿಸುತ್ತಾ ಇರುವ ಜಗತ್ತು. ಶ್ರೀಲ ಪ್ರಭುಪಾದರು ಮತ್ತೆ ಆಹಾರ ಪಾನೀಯಗಳನ್ನು ಸ್ವೀಕರಿಸಿ ಮತ್ತೆ ದೇಹದಾಢ್ಯ ಪಡೆಯಬೇಕೆಂದು ಅವರೆಲ್ಲ ಹಾರೈಸಿದ್ರು. ಆದ್ರೆ ಮತ್ತೆ ಶ್ರೀಲ ಪ್ರಭುಪಾದರು ಮನಸ್ಸು ಬದಲಾಯಿಸಿದಂತೆ ಕಂಡಿತು. ಅವರು ಆಹಾರ ಪಾನೀಯಗಳನ್ನು ನಿರಾಕರಿಸಲಾರಂಭಿಸಿದ್ರು. ಶಿಷ್ಯರೊಂದಿಗೆ ಪ್ರೀತಿಯ ಸಂವಾದ ವಿನಿಮಯಕ್ಕಾಗಿ ಅವರು ಸಾವನ್ನು ಮುಂದೂಡಿದರು. ಆದರೆ ಅದೇ ಸಮಯಕ್ಕೆ ಆಹಾರ ಪಾನೀಯಗಳನ್ನು ನಿರಾಕರಿಸುವುದರ ಮೂಲಕ ಸಾಯುವ ಆದ್ಯತೆಯನ್ನು ತಾವು ಪರಿಗಣಿಸಿರುವುದನ್ನು ಕೂಡ ತೋರಿಸಿಕೊಡ್ತಾರೆ. ಒತ್ತಾಯ ಮಾಡಿ ಕೇಳಿದಾಗ ಆಹಾರ ಪಾನೀಯಗಳಿಲ್ಲದೆ ಬದುಕುವುದು ಅಸಾಧ್ಯ ಕ್ರಿಯೆ ಎಂಬುದನ್ನು ಅವರು ಒಪ್ಪಿಕೊಂಡ್ರು. ಅಥವಾ ಅವರು ಪವಾಡಗಳನ್ನೇನೂ ನಿರೀಕ್ಷಿಸಿರ್ಲಿಲ್ಲ, ಬಯಸಿಯೂ ಕೂಡ ಇರಲಿಲ್ಲ. ದೇಹ ಸ್ಥಿತಿ ಸುಧಾರಿಸಬೇಕೆಂದ್ರೆ ಪೋಷಕ ದ್ರವ್ಯಗಳನ್ನು ಸ್ವೀಕರಿಸುವುದರ ಮೂಲಕ ಮಾತ್ರ ಸಾಧ್ಯ. ಆದ್ರೆ ತಮ್ಮಿಂದ ಅದು ಆದ ಕಾರಣಗಳಿಂದಾಗಿ ಅವರು ಏನೂ ಸ್ವೀಕರಿಸ್ತಿಲ್ಲ. ಸುಧಾರಣೆ ಲೌಕಿಕವಾದದ್ದು ಅವರಿಗೆ ಅದು ಬೇಕಾಗಿ ಇರಲಿಲ್ಲ. ಕೃಷ್ಣನ ಸಂಕಲ್ಪದೊಂದಿಗೆ ತಮ್ಮನ್ನು ಮೇಲವಿಸಿಕೊಂಡು ಅವನ ಪವಿತ್ರ ನಾಮ ತಮ್ಮನ್ನು ರಕ್ಷಿಸಲು ಅವಕಾಶ ಕೊಟ್ರು. ಅವರನ್ನು ಪರೀಕ್ಷಿಸಿದ ವೈದ್ಯರುಗಳಿಗೆ ತುಂಬಾ ಆಶ್ಚರ್ಯವಾಗ್ತಿತ್ತು. ಆದ್ರೆ ವೈಷ್ಣವರಾದವರಿಗೆಲ್ಲ ಅವರ ವಿಶಿಷ್ಟ ಧೋರಣೆ ಅರ್ಥವಾಗಿ ಅವರೆಲ್ಲ ಮೆಚ್ಚಿಕೊಳ್ತಿದ್ರು. ವೈದ್ಯಕೀಯ ಉಪಚಾರವನ್ನು ಪಡೆಯುವಂತೆ ಶ್ರೀಲ ಪ್ರಭುಪಾದರ ಮನವೊಲಿಸಲು ಅವರ ಸೇವಕರೆಲ್ಲ ಕಾತರಪೂರ್ಣ ಪ್ರಯತ್ನಗಳನ್ನು ನಡೆಸಿದ್ರು. ಆದ್ರೆ ಪ್ರಭುಪಾದರು ಬರಿಯ ಕೀರ್ತನ ಮತ್ತೆ ಭಾಗವತಗಳ ಔಷಧವನ್ನು ಮಾತ್ರ ಸೇವಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಲೇ ಇತ್ತ ಬದುಕುವ ಆಸೆಯನ್ನು ವ್ಯಕ್ತಪಡಿಸಿದ್ರು. ತಮ್ಮ ಶಿಷ್ಯರ ಕಾತರವನ್ನು ಅವರು ಸಹಾನುಭೂತಿಯಿಂದ ಕಂಡು ಅವರಲ್ಲಿದ್ದ ಎಲ್ಲ ಗೊಂದಲದ ಸಂದರ್ಭವನ್ನು ಕೂಡ ಅವರು ಸಹನೆಯಿಂದ ವಿವರಿಸುತ್ತಾರೆ. ಅವರಿಗೆ ಆ ಶಿಷ್ಯರ ಉಪಚಾರ ಬೇಕಾಗಿತ್ತು. ಶಿಷ್ಯರು ತಮ್ಮನ್ನು ಪರೀಕ್ಷಿಸಲು ಉಪಚರಿಸಲು ಅವಕಾಶವನ್ನು ಮಾಡಿಕೊಟ್ರು. ಆ ಶಿಷ್ಯರನ್ನೆಲ್ಲ ಇದು ಪ್ರೇಮದ ಶರಣಾಗತಿ ಭಾವದತ್ತ ಹೆಚ್ಚು ಹೆಚ್ಚಾಗಿ ಎಳೆಯುತ್ತದೆ ಅಂತ ಗೊತ್ತಾಗಿ ಹೀಗೆ ಮಾಡಿದ್ರು. ಆದ್ರೆ ಕ್ರಮೇಣ ಪ್ರಭುಪಾದರ ಪರಿನಿಷ್ಕ್ರಮಣವೇ ಶ್ರೀ ಹರಿಯ ಇಚ್ಛೆಯಾಗಿದೆ ಎಂಬ ಸೂಚನೆಯು ಸ್ಪಷ್ಟವಾಗತೊಡಗಿತ್ತು. ಶ್ರೀಲ ಪ್ರಭುಪಾದ್ರೆ ಕಲಿಯುಗದ ಆಕ್ರಮಣವು ನಿಜವಾಗಿ ಪರಿಣಾಮ ಬೀರದ ಹಾಗೆ ಅದನ್ನು ತಡೆಯಲು ನಿಮ್ಮ ಒಂದಕ್ಕೆ ಮಾತ್ರ ಅದು ಸಾಧ್ಯ. ನೀವು ನಿರ್ಗಮಿಸಿದ್ರೆ ಏನಾಗ್ತದೆ ಎಂಬುದು ಕೂಡ ನಮ್ಗೆ ತಿಳಿದಿಲ್ಲ ಎಂದು ಭವಾನಂದರು ಶ್ರೀಲ ಪ್ರಭುಪಾದರ ಮನವೊಲಿಸಲು ನೋಡ್ತಾರೆ. ಪ್ರಭುಪಾದರು ಬಯಸಿದ್ರೆ ಉಳಿದುಕೊಳ್ಳಬಲ್ಲರು ಎಂಬ ಊಹೆಯನ್ನ ಆಧರಿಸಿ ಅವರು ಈ ಕೆಲಸವನ್ನು ಮಾಡಿದ್ರು. ಆದ್ರೆ ಚೊಕ್ಕ ಅಂತರಂಗ ಪ್ರಜ್ಞೆಯಿಂದ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅದು ನನ್ನ ಕೈಯಲ್ಲಿ ಇಲ್ಲ, ಕೃಷ್ಣ ಬಲರಾಮ ಅಂತ. ಶ್ರೀಲ ಪ್ರಭುಪಾದರು ಯಾವಾಗ್ಲೂ ಕೃಷ್ಣನಲ್ಲಿ ಸಂಪೂರ್ಣ ಶ್ರದ್ಧೆಯನ್ನು ಇಟ್ಟು ಸ್ಪಷ್ಟವಾಗಿ ತರ್ಕಬದ್ಧವಾಗಿ ಅವರು ಮಾತನಾಡ್ತಿದ್ರು. ಕೊನೆಯ ಗಳಿಗೆಯ ತನಕ ಅವರು ವ್ಯಾವಹಾರಿಕ ಸಂಗತಿಗಳನ್ನೇ ಚರ್ಚಿಸ್ತಿದ್ರು. ಬಂಗಾಳದ ಆ ಪ್ರಾಚೀನ ದೇವಾಲಯಗಳ ಪುನರ್ಜೀವನಕ್ಕಾಗಿ ಒಂದು ಭಕ್ತಿ ವೇದಾಂತ ಸ್ವಾಮಿ ಚಾರಿಟಿ ಟ್ರಸ್ಟ್ ಅದನ್ನು ಸ್ಥಾಪಿಸಿದ್ರು. ಇಸ್ಕಾನ್ನ ಆಸ್ತಿಪಾಸ್ತಿ ಮತ್ತು ಧನ ಸಂಪತ್ತಿನ ಬಗೆಗೆ ಅಂತಿಮ ವಿವರಗಳನ್ನು ಕೂಡ ವ್ಯವಸ್ಥೆಗೊಳಿಸಿದ್ರು. ಈ ಎಲ್ಲ ವ್ಯವಹಾರಗಳಲ್ಲೂ ಅವರು ಸದಾ ಜಾಗೃತರಾಗಿರುತ್ತಿದ್ರು. ಹಾಗೆ ಕೀರ್ತನ ಭಾಗವತಗಳಲ್ಲಿ ಮುಳುಗಿರುತ್ತಿದ್ದರು. ಆದ್ರೆ ಉಳಿದುಕೊಳ್ಳುವುದಾಗಿ ಶಿಷ್ಯರಿಗೆ ಎಷ್ಟೇ ನಂಬಿಕೆ ಕೊಟ್ಟಿದ್ರು ಅವರಿಗೆಲ್ಲ ಕೊನೆಯ ಪಾಠವನ್ನು ಕಲಿಸುವ ದಿಕ್ಕಿನಲ್ಲಿ ಸಾಗುತ್ತಿದ್ದಾರೆ ಎಂಬುದು ಶಿಷ್ಯರಿಗೆಲ್ಲ ಈಗ ಸ್ಪಷ್ಟವಾಯಿತು. ಪ್ರೇಮವು ಮರಣ ಅತೀತವಾದದ್ದು ಎಂದು ಶಿಷ್ಯನ ಪ್ರೇಮವು ಗುರುವನ್ನು ನಿಗದಿತ ಕಾಲದಾಚೆಗೂ ಬದುಕಿ ಉಳಿಯುವಂತೆ ಮಾಡಬಹುದು ಎಂದು ಅವರು ಹೇಳಿಕೊಡ್ತಿದ್ರು. ಆದ್ರೆ ಈ ಮಧ್ಯೆ ಅವರು ತಮ್ಮ ಅಂತಿಮ ಘಟ್ಟಕ್ಕೆ ತಲುಪುತ್ತಿದ್ರು. ಹಾಗೆ ಮಾಡುತ್ತಾ ತಮಗೆ ಮೋಸ ಮಾಡ್ತಿದ್ದಾರೆ ಎಂದು ಶಿಷ್ಯರು ಕೋಪಿಸಿಕೊಳ್ಳಿಲ್ಲ. ಕೃಷ್ಣ ತಮಗೆ ಆಯ್ಕೆಯ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಎಂದು ಅವರು ಹೇಳ್ತಿದ್ರು. ಆದ್ರೆ ಹಾಗೆ ಬದುಕಬೇಕೆಂಬ ಹಂಗೇನು ಅವರಿಗೆ ಇರಲಿಲ್ಲ ಎಂಬುದು ಶಿಷ್ಯರಿಗೆ ಕೂಡ ತಿಳಿದಿತ್ತು. ತಮ್ಮ ಎಲ್ಲರ ಪ್ರಾರ್ಥನೆಯನ್ನು ಮೀರಿಯೂ ಕೃಷ್ಣ ಭಗವಾನ್ ತನ್ನ ಬಳಿ ಬರುವಂತೆ ಶ್ರೀಲ ಪ್ರಭುಪಾದರನ್ನು ಕರೆಯುತ್ತಿದ್ರೆ ಅದನ್ನು ಒಪ್ಪದೆ ಏನು ಮಾಡ್ತಾರೆ? ಶ್ರೀಲ ಪ್ರಭುಪಾದರು ಭಗವಂತನ ಕರೆಗೆ ಒಪ್ಪಿದ್ರೆ ತಾವು ಒಪ್ಪಿಕೊಳ್ಳುವವರೇ. ಆದರೆ ಶಿಷ್ಯರ ಪ್ರೀತಿಯ ಶರಣಾಗತಿಯನ್ನು ಮಾತ್ರ ಯಾವುದೂ ಬದಲಿಸಲಾರದು. ಭೌತಿಕ ಬದಲಾವಣೆಗಳಿಂದ ಅಳಿಸಲು ಸಾಧ್ಯವಾಗದ ಒಂದು ಗಟ್ಟಿ ಒಪ್ಪಂದವಾಗಿತ್ತು ಅದು. ನಿರಂತರ ಪ್ರೇಮಮಯ ಸೇವಾ ಪರೀಕ್ಷೆಯಲ್ಲಿ ಅವರೆಲ್ಲ ಗೆದ್ದಿದ್ರು. ಸಾವಿಗೆ ಅದನ್ನು ಕಿತ್ತು ಹಾಕಲು ಸಾಧ್ಯವಿರಲಿಲ್ಲ. ಶ್ರೀಲ ಪ್ರಭುಪಾದರು ಕೊನೆಯುಸಿರು ಎಳೆಯುವ ತನಕ ತುಂಬಾ ಸಿಹಿ ವಾತಾವರಣಗಳ
ಮತ್ತು ಕೃಷ್ಣನಿಗಾಗಿ ಅಜೇಯರಾಗಿ ಹೋರಾಡುವ ಮನೋಧರ್ಮಗಳ ಮಿಶ್ರಣವನ್ನು ಕಾಣಬಹುದಾಗಿತ್ತು. ಒಂದು ದಿನ ಪ್ರಭುಪಾದ್ರ ಸೋದರಿ ಪಿಶಿಮ ಅನಿರೀಕ್ಷಿತವಾಗಿ ಬರ್ತಾರೆ. ಕಿಚಡಿ ತಯಾರು ಮಾಡುವಂತೆ ಪ್ರಭುಪಾದ್ರ ಆಕೆಯನ್ನು ಕೇಳ್ತಾರೆ. ಆ ಸಮಯಕ್ಕೆ ಪಾನೀಯಗಳ ಪ್ರಮಾಣವನ್ನು ವರ್ಧಿಸುವುದರ ಮೂಲಕ ಶ್ರೀಲ ಪ್ರಭುಪಾದ ಆರೋಗ್ಯವನ್ನು ಸುಧಾರಿಸುವ ಹಾದಿಯಲ್ಲಿ ಕೀರ್ತನಾನಂದರು ಪ್ರಯತ್ನಿಸುತ್ತಿದ್ರು. ಈಗ ಗಟ್ಟಿ ಪದಾರ್ಥಗಳನ್ನು ತಿನ್ನುವುದನ್ನು ಕೀರ್ತನಾನಂದ ಮತ್ತು ಇತರ ಭಕ್ತರು ವಿರೋಧಿಸಿದ್ರು. ಆದ್ರೆ ಶ್ರೀಲ ಪ್ರಭುಪಾದರು ಹಠ ಹಿಡಿತಾರೆ. ಆಕೆಯು ಅಡುಗೆಯಿಂದ ನನಗೆ ಒಳ್ಳೆಯದೋ ಕೆಟ್ಟದೋ ಎಂಬ ಗೊಡವೆ ನನಗಿಲ್ಲ. ಆಕೆ ವೈಷ್ಣವಿ, ಅದು ನನಗೆ ಒಳ್ಳೆಯದನ್ನೇ ಮಾಡ್ತದೆ ಎಂದು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಆಮೇಲೆ ಅವರು ತುಂಬಾ ವಿನೀತ ಭಾವದಲ್ಲಿ ಹೇಳಿದ್ರು, ನನ್ನ ಶ್ರೀಮಂತಿಕೆ ಮತ್ತು ಬರಿಯ ಯಶಸ್ಸುಗಳಿಗಾಗಿ ಬಹುಶಃ ನನಗೆ ಸ್ವಲ್ಪ ತಲೆ ತಿರುಗಿತೆಂದು ಕಾಣುತ್ತದೆ. ಈಗ ಭಗವಂತನು ಈ ಅಹಂಕಾರವನ್ನು ನನಗೆ ಭಂಗಿಸಿದ್ದಾನೆ. ದೇಹವೇ ಸರಿಯಾಗಿಲ್ಲದಿದ್ರೆ ಜಂಬ ಕೊಚ್ಚಿಕೊಳ್ಳುವುದಕ್ಕೆ ಏನಿರ್ತದೆ? ಭಕ್ತಿಚಾರು ಸ್ವಾಮಿ ಅದನ್ನು ಪ್ರತಿಭಟಿಸ್ತಾರೆ. ಶ್ರೀಲ ಪ್ರಭುಪಾದ್ರೆ, ನೀವು ಏನು ಮಾಡಿದ್ರು ಕೂಡ ಅದು ಕೃಷ್ಣನಿಗಾಗಿ ತಾನೆ. ಅದು ನಿಜವಿರಬಹುದು, ಆದ್ರೆ ಈ ಲೋಕದಲ್ಲಿ ಅರಿವಿಲ್ಲದಂತೆ ನಾವು ಅನೇಕ ಅಪರಾಧಗಳನ್ನು ಮಾಡಿರುತ್ತೇವೆ. ಪಿಶಿಮ ಅವರ ಮಾತನ್ನು ಕೇಳಿ, ನೀವು ಯಾವ ಅಪರಾಧವನ್ನು ಮಾಡಿಲ್ಲ ಎಂದರು. ನೀವು ಯಾವುದೇ ತಪ್ಪು ಮಾಡಲಾರಿರಿ ಎಂಬ ನೀವು ಭಗವಂತನ ಆಪ್ತರು. ನೀವು ತಪ್ಪು ಮಾಡಲು ಹೇಗೆ ಸಾಧ್ಯ ಅಂತ ಹೇಳಿ ಭಕ್ತಿಚಾರು ಕೂಡ ಹೇಳ್ತಾರೆ. ನಾನು ಸ್ವಲ್ಪ ಲಹರಿಯ ಮನುಷ್ಯ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ರಾಸ್ಕಲ್ ಮೊದಲಾದ ಶಬ್ದಗಳನ್ನೆಲ್ಲ ಬಳಸ್ತಿದ್ದೆ. ಈ ವಿಚಾರದಲ್ಲಿ ನಾನು ಹಿಂದೆಗೆಯಲೇ ಇಲ್ಲ. ಜನ ಅದನ್ನು ಪ್ರಸ್ತಾಪಿಸಿ ಒಂದು ಕೈಯಲ್ಲಿ ದೊನ್ನೆ ಇನ್ನೊಂದರಲ್ಲಿ ಭಾಗವತ ಎಂದು ಹಾಡಿಕೊಳ್ತಿದ್ರು. ನನ್ನ ಬೋಧನ ವಿಧಾನವೇ ಅದು ಇರಲಿ. ನನ್ನ ತಂಗಿಗೆ ಎಲ್ಲಾ ಏರ್ಪಾಡು ಮಾಡಿ. ಶ್ರೀಲ ಪ್ರಭುಪಾದರು ದೈವ ಸೋದರರು ಕೂಡ ಬಂದು ಹೋಗ್ತಿದ್ರು. ಮತ್ತೆ ತಮ್ಮ ಅಪರಾಧವನ್ನು ಶ್ರಮಿಸುವಂತೆ ಪ್ರಭುಪಾದರು ಕೇಳಿಕೊಳ್ತಾರೆ. ಒಂದು ಸಲ ನಿಷ್ಕಿಂಚನ ಕೃಷ್ಣದಾಸ ಬಾಬಾಜಿ, ಪೂರಿ ಮಹಾರಾಜರು, ಆಶ್ರಮ ಮಹಾರಾಜರು, ಆನಂದ ಪ್ರಭು, ಪುರುಷೋತ್ತಮ ಬ್ರಹ್ಮಚಾರಿ ಮತ್ತೆ ಇತರ 20 ಮಂದಿ ಬಂದು ಆ ಪ್ರಭುಪಾದರ ಹಾಸಿಗೆಯ ಬಳಿ ಕುಳಿತುಕೊಳ್ತಾರೆ. ಶ್ರೀಲ ಪ್ರಭುಪಾದರು ವಿಶ್ರಾಂತಿ ತೆಗೆದುಕೊಳ್ತಿದ್ರು. ಅವರೆಲ್ಲ ಶ್ರೀಲ ಪ್ರಭುಪಾದರು ಹೇಳುವ ತನಕ ಕೀರ್ತನೆಯಲ್ಲಿ ಪಾಲ್ಗೊಂಡ್ರು. ಅವರನ್ನೆಲ್ಲ ಕಂಡಾಗ ಶ್ರೀಲ ಪ್ರಭುಪಾದರು ತಮ್ಮನ್ನು ಎಬ್ಬಿಸುವಂತೆ ಕೇಳಿಕೊಂಡ್ರು. ಸುತ್ತಲೂ ದೈವ ಸೋದರರು ಹಾಸಿಗೆಯ ಮಧ್ಯೆ ಕುಳಿತು ಶ್ರೀಲ ಪ್ರಭುಪಾದರು ಮಾತನಾಡ್ತಾ ಇರ್ತಾರೆ. ಇಡೀ ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡಲು ಒಂದು ಸುಂದರ ಜಾಗವಿದೆ. ನಾನು ಯಶಸ್ವಿ ಆಗ್ತೇನೋ ಇಲ್ಲವೋ ಎಂಬ ಬಗೆಗೆ ನಾನೆಂದು ತಲೆ ಕೊಡಿಸಿಕೊಂಡವನಲ್ಲ. ಜನತೆ ಅದನ್ನು ಸ್ವೀಕರಿಸಲು ತಯಾರಿದ್ದಾರೆ. ಎಲ್ಲರೂ ಸ್ವೀಕರಿಸಲು ಇದ್ದಾರೆ. ನಾವೆಲ್ಲ ಒಟ್ಟಾಗಿ ಪ್ರಚಾರವನ್ನು ಮಾಡಿದರೆ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಿದ್ದ ಅಪ್ರತ್ವಿತೆ ಎಂಬ ಸೂಕ್ತಿ ಅಲ್ಲಿ ನಿಜವಾಗುತ್ತದೆ. ನಮ್ಮಲ್ಲಿ ಎಲ್ಲವೂ ಇದೆ. ಕೃಷ್ಣನ ಪವಿತ್ರ ನಾಮವನ್ನು ನಾವು ಎಲ್ಲೆಡೆ ಹರಡಿ ಪ್ರಸಾದವನ್ನು ವಿತರಿಸಿ ಸುಂದರ ಜಾಗವಿದೆ. ಆಫ್ರಿಕಾ, ರಷ್ಯಾ ಎಲ್ಲೆಡೆ ಜನ ಸ್ವೀಕರಿಸ್ತಾ ಇದ್ದಾರೆ. ತಮ್ಮನ್ನು ಶ್ರಮಿಸಬೇಕೆಂದು ದೈವ ಸೋದರರನ್ನು ಬೇಡಲಾರಂಭಿಸಿದಾಗ ಅವರೆಲ್ಲ ಪ್ರತಿಭಟಿಸಿದ್ರು. ನೀವು ಶಾಶ್ವತ ನಾಯಕರು. ಅವರಲ್ಲಿ ಒಬ್ಬರು ಹೇಳಿದ್ರು, ನೀವು ನಮ್ಮ ಮೇಲೆ ಅಧಿಕಾರ ಚಲಾಯಿಸಿ, ನಮ್ಮನ್ನು ಮುನ್ನಡೆಸಿ, ನಮ್ಮನ್ನು ದೂಷಿಸಿ ಅಂತ. ನನ್ನ ಎಲ್ಲಾ ಅಪರಾಧಗಳನ್ನು ಶ್ರಮಿಸಿ ಅಂತ ಹೇಳಿ ಪ್ರಭುಪಾದರು ಮತ್ತೆ ಹೇಳ್ತಾರೆ. ಬಹುಶಃ ನನ್ನೆಲ್ಲ ಸಂಪತ್ತಿನಿಂದ ನನಗೆ ಅಹಂಕಾರ ಬಂದಿರಬಹುದು ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿ ಪೂರಿ ಮಹಾರಾಜರೆಂದ್ರು, ನಿಮ್ಗೆ ಅಹಂಕಾರ ಬರಲೇ ಇಲ್ಲ. ನೀವು ಪ್ರಚಾರ ಆರಂಭಿಸಿದಾಗ ಶ್ರೀಮಂತಿಕೆ ಮತ್ತು ಯಶಸ್ಸು ನಿಮ್ಮನ್ನು ಹಿಂಬಾಲಿಸಿದವು. ಅದು ಶ್ರೀ ಚೈತನ್ಯ ಮಹಾಪ್ರಭುಗಳ ಮತ್ತು ಕೃಷ್ಣನ ಕೃಪೆ. ನೀವು ತಪ್ಪು ಮಾಡಿರಬಹುದಾದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ತಮ್ಮನ್ನು ಮಹಾಪತಿತ ಎಂದು ಕರೆದುಕೊಂಡಾಗ ಪೂರಿ ಮಹಾರಾಜರು ಅದನ್ನು ಪ್ರತಿಭಟಿಸುತ್ತಾರೆ. ನೀವು ಜಗತ್ತಿನಾದ್ಯಂತ ಲಕ್ಷಾಂತರ ಜನರನ್ನು ನೀವು ಉದ್ಧರಿಸಿದ್ದೀರಾ. ನೀವು ಆ ಪತಿತ ಎಂಬ ಪ್ರಶ್ನೆಯೇ ಅಲ್ಲಿ ಬರುವುದಿಲ್ಲ. ನಿಮ್ಮನ್ನು ಮಹಾಪತಿತ ಪಾವನ ಎಂದು ಕರೆಯಬೇಕು ಅಂತ ಹೇಳ್ತಾರೆ. ತಮ್ಮನ್ನು ಶ್ರಮಿಸುವಂತೆ ದೈವ ಸೋದರರನ್ನು ಕೂಡ ಕೇಳಿಕೊಳ್ತಿದ್ದುದು ಶ್ರೀಲ ಪ್ರಭುಪಾದರ ವಿನಯ ಗುಣದ ದ್ಯೋತಕ ಎಂದು ಶಿಷ್ಯರು ಅದನ್ನು ಭಾವಿಸಿದ್ರು. ಆದ್ರೆ ಅವರಿಗೆ ತುಂಬಾ ಮುಜುಗರವಾಯಿತು. ಪ್ರಭುಪಾದರು ಯಾವ ಅಪರಾಧವನ್ನು ಮಾಡಿಲ್ಲ ಎಂದು ಹೇಳುವಲ್ಲಿ ದೈವ ಸಹೋದರರೆಲ್ಲ ಪ್ರಾಮಾಣಿಕರಾಗಿದ್ರು. ಎಲ್ಲರನ್ನೂ ಶ್ರಮಿಸಿರಿ ಎಂದು ಕೇಳುವುದು ಅವರ ವಿನಯದ ಸುಂದರ ರತ್ನವಾಗಿತ್ತು. ಅಲ್ಲಿ ಪ್ರಚಾರ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿ ಪಟ್ಟಣಗಳು ಶ್ರೀಕೃಷ್ಣನ ದಯಾಬೋಧನೆ ಅನ್ನು ಹರಡಲು ಈ ವಿನಯ ಎಂಬ ರತ್ನವನ್ನು ಪ್ರದರ್ಶಿಸುವುದು ಎಲ್ಲಾ ಕಾಲದಲ್ಲೂ ತುಂಬಾ ಪರಿಣಾಮಕಾರಿಯಾದ ಹಾದಿಯಾಗಿರ್ಲಿಲ್ಲ ಅದು. ಆದ್ರೆ ಈಗ ಅದನ್ನು ಪ್ರದರ್ಶಿಸಬಹುದು. ಲಂಡನ್ ಮತ್ತು ಈಗ ವೃಂದಾವನಗಳಲ್ಲಿ ಶಿಷ್ಯರಿಗೆ ತರಬೇತಿ ಕೊಡುವಾಗ
ಸಾಮಾನ್ಯವಾಗಿ ಅಗತ್ಯವಾದ ಆಕ್ಷೇಪಣೆ ಗದರಿಕೆಗಳನ್ನು ಕೈಬಿಟ್ಟು ಹೆಚ್ಚಿನ ಮಮತೆ ಕೃತಜ್ಞತೆಗಳನ್ನು ಶ್ರೀಲ ಪ್ರಭುಪಾದರು ತೋರಿಸುತ್ತಿದ್ರು. ಸಂಪೂರ್ಣ ವಿನಯ ಭಾವ ಧಾರ್ಮಿಕ ಬದುಕಿನ ಉತ್ತುಂಗ ಘಟ್ಟದ ಸಂಕೇತ. ಮಧ್ಯಮಾಧಿಕಾರಿ ಅಂದ್ರೆ 2ನೇ ದರ್ಜೆಯ ಭಕ್ತ ಆದವನು ಭಕ್ತರು, ಮುಗ್ಧ ಅಭಕ್ತರು ಮತ್ತು ರಾಕ್ಷಸರು ಇವರ ನಡುವೆ ಭೇದವೆನಿಸುತ್ತಾನೆ. ಆದ್ರೆ ಮಹಾಭಾಗವತನಾದವನು ಅವನು ಮೊದಲ ದರ್ಜೆಯ ಭಕ್ತ, ತನ್ನನ್ನು ಬಿಟ್ಟು ಉಳಿದವರೆಲ್ಲ ಭಗವಂತನ ಸೇವಕರು ಎಂದು ಅವನು ಭಾವಿಸ್ತಾನೆ ಎಂದು ಶ್ರೀಲ ಪ್ರಭುಪಾದರು ತಮ್ಮ ಗ್ರಂಥಗಳಲ್ಲಿ ಅದನ್ನು ವಿವರಿಸಿದ್ರು. ಆದ್ರೆ ಕೃಷ್ಣ ಪ್ರಜ್ಞೆಯನ್ನು ಹರಡುವ ಏಕೈಕ ಉದ್ದೇಶದಿಂದ ಕೆಲವು ವೇಳೆ ಮಹಾಭಾಗವತನಾದವನು ತನ್ನ ಮೊದಲ ದರ್ಜೆಯ ವೇದಿಕೆಯಿಂದ 2ನೇ ದರ್ಜೆಯ ವೇದಿಕೆಗೆ ಇಳಿದು ಬರಲು ಬಯಸ್ತಾನೆ. ಮಹಾಭಾಗವತ ಘಟ್ಟದ ವಿಷಯವನ್ನು ಪ್ರಭುಪಾದರ ಶಿಷ್ಯರು ಧರ್ಮ ಗ್ರಂಥಗಳಿಂದ ತಿಳಿದುಕೊಂಡಿದ್ರು. ಈಗ ಶ್ರೀಲ ಪ್ರಭುಪಾದರು ತಮ್ಮನ್ನೇ ಮಹಾಪತಿತರೆಂದು ಕರೆದುಕೊಂಡು ಎಲ್ಲರ ಕ್ಷಮೆಯನ್ನು ಯಾಚಿಸಿದಾಗ ಆ ಮಹಾಭಾಗವತ ಗುಣವನ್ನು ಪೂರ್ಣ ಪ್ರಮಾಣದಲ್ಲಿ ಕಣ್ಣಾರೆ ಕಂಡರು. ಒಂದು ಸಣ್ಣ ಗುಂಪಿನೊಂದಿಗೆ ಎತ್ತಿನ ಗಾಡಿಯಲ್ಲಿ ಅಖಂಡ ಭಾರತ ಪ್ರವಾಸ ಮಾಡುತ್ತಾ ಹಳ್ಳಿಗಳಲ್ಲಿ ಪ್ರಚಾರ ಕಾರ್ಯ ನಡೆಸುತ್ತಿದ್ದ ಲೋಕನಾಥ ಸ್ವಾಮಿ ಎಂಬ ತಮ್ಮ ಶಿಷ್ಯನ ವಿಷಯವನ್ನು ಶ್ರೀಲ ಪ್ರಭುಪಾದರು ಕೇಳಿದ್ರು. ತಮ್ಮ ಪ್ರವಾಸದ ವೇಳೆಯಲ್ಲಿ ಇತ್ತೀಚೆಗೆ ಬದರಿಕಾ ಆಶ್ರಮ ಅಲ್ಲಿ ಮತ್ತು ಭೀಮಕಾಪುರಗಳಂತಹ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದ ವಿಷಯವನ್ನು ಲೋಕನಾಥರು ಶ್ರೀಲ ಪ್ರಭುಪಾದರಿಗೆ ಹೇಳ್ತಾರೆ. ಇದನ್ನು ಕೇಳಿ ಶ್ರೀಲ ಪ್ರಭುಪಾದರು ಉತ್ಸಾಹಿತರಾಗ್ತಾರೆ. ಬೃಂದಾವನದ ಪ್ರದೇಶವನ್ನೆಲ್ಲ ಅವರು ಎತ್ತಿನ ಗಾಡಿಯಲ್ಲಿ ಪ್ರದಕ್ಷಿಣೆ ಮಾಡಬೇಕು ಎಂಬ ಪರಿಕ್ರಮದ ದೈವಿಕ ಬಯಕೆಯನ್ನು ಶ್ರೀಲ ಪ್ರಭುಪಾದರು ಈಗ ರೂಪಿಸ್ತಾರೆ. ಆದ್ರೆ ಹೆಚ್ಚಿನ ಆಪ್ತ ಭಾವದಿಂದ ಪ್ರಭುಪಾದರ ಸೇವೆ ಮಾಡುತ್ತಿದ್ದ ಆ ತಮಾಲ ಕೃಷ್ಣ ಮತ್ತು ಭವಾನಂದರು ಶ್ರೀಲ ಪ್ರಭುಪಾದರ ಬಯಕೆಯನ್ನು ಅದನ್ನು ಒಪ್ಪುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಶ್ರೀಲ ಪ್ರಭುಪಾದರು ಕ್ಷೀಣ ದೇಹ ಅವರದು, ರಸ್ತೆಗಳು ಹೊರಟು ಪ್ರವಾಸಗಳನ್ನು ಸಹಿಸಿಕೊಳ್ಳಲಾರದೆಂದು ಅವರು ಭಾವಿಸ್ತಾರೆ. ಆದ್ರೆ ಶ್ರೀಲ ಪ್ರಭುಪಾದರ ತರ್ಕವೇ ಬೇರೆ. ಪರಿಕ್ರಮದಲ್ಲಿದ್ದಾಗ ಬರುವ ಸಾವು ಅದ್ಭುತ ಎಂದು ವಾದಿಸಿ ಪರಿಕ್ರಮಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಸೂಚಿಸ್ತಾರೆ. ಭಕ್ತರ ನಡುವೆ ವಿವಾದ ಹೇಳ್ತದೆ. ಅಲ್ಲಿ ಪರಿಕ್ರಮ ಮಾಡುವ ಆ ಪ್ರಭುಪಾದರ ಸಂಕಲ್ಪವನ್ನು ಗುರುಗಳು ಆಜ್ಞೆ ಎಂದು ಭಾವಿಸಿ ಮಾನ್ಯ ಮಾಡಬೇಕು, ಅದು ಗುರುಗಳ ಆಜ್ಞೆ, ಅದನ್ನು ಮಾನ್ಯ ಮಾಡಬೇಕು ಅಂತ ಹೇಳಿ ಕೆಲವರು ಹೇಳ್ತಾರೆ. ಅವರು ಬಯಸಿದ್ದಾರೆ, ಅದರಿಂದ ಬೇಡವೆನ್ನಬಾರದು ಎಂದರು. ಆದ್ರೆ ಗಾಡಿಯ ಹುಲಕಾಟ ಅದು ಶ್ರೀಲ ಪ್ರಭುಪಾದರ ದೇಹವು ಸಹಿಸಲಾರದು ಅಂತ ವೈದ್ಯರು ಖಚಿತವಾಗಿ ಹೇಳಿಬಿಡ್ತಾರೆ. ಶ್ರೀಲ ಪ್ರಭುಪಾದರ ಸುತ್ತ ಜಮಾಯಿಸಿದ ಅನೇಕ ಭಕ್ತರು ವಿಭಿನ್ನ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸ್ತಾರೆ. ಆಗ ಪ್ರಭುಪಾದರು ಸ್ಪಷ್ಟವಾಗಿ ಇದನ್ನೆಲ್ಲ ಕಾಣ್ತಾರೆ. ಅವರ ಪ್ರಾರ್ಥನೆಯನ್ನು ಅಂಗೀಕರಿಸಿ ಲೋಕನಾಥರು ಒಂದು ಎತ್ತಿನ ಗಾಡಿಯನ್ನು ಬಾಡಿಗೆಗೆ ಹಿಡಿದು ಪ್ರಯಾಣಕ್ಕೆ ಸಿದ್ಧಪಡಿಸ್ತಾರೆ. ಪರಿಕ್ರಮವು ಬೃಂದಾವನ ನಗರಕ್ಕೆ ಹೋಗಬಹುದು ಅಥವಾ ಗೋಸ್ವಾಮಿಗಳ 7 ಪ್ರಧಾನ ಮಂದಿರಗಳಿಗೆ ಹೋಗಬಹುದು ಎಂದು ಲೋಕನಾಥ ಮತ್ತು ಹಂಸದೂತರು ಸಲಹೆ ಮಾಡಿದ್ರು. ಆದ್ರೆ ಆಮೇಲೆ ಅವರು ಮರುದಿನ ಗೋವರ್ಧನ ಪೂಜೆಯ ದಿನವಾದುದರಿಂದ ಪ್ರಭುಪಾದರು ಗೋವರ್ಧನಕ್ಕೆ ಹೋಗಬಹುದು ಎಂದು ಸೂಚಿಸಿದ್ರು. ಆದ್ರೆ ತಮಾಲ ಕೃಷ್ಣ, ಭವಾನಂದ ಮತ್ತು ಭಕ್ತಿಚಾರಗಳು ಮಾತ್ರ ಪರಿಕ್ರಮವನ್ನು ಉಗ್ರವಾಗಿ ಅವರು ವಿರೋಧಿಸಿದ್ರು. ಒಂದು ದಿನದ ಪ್ರಯೋಗ ಅಂತ ಹೇಳಿ ಪ್ರಭುಪಾದರು ಎಂದರು. ಅದು ಒಂದೇ ದಿನದಲ್ಲಿ ನಾನು ಸಾಯುವುದಿಲ್ಲ ಎಂದರೆ ನಂಬಿ ಗೋವರ್ಧನಕ್ಕೆ ಹೋಗುವ ಪ್ರಸ್ತಾವವು ಅವರಿಗೆ ಇಡಿಸಿತು. ನಾವು ಅಲ್ಲೇ ಅಡುಗೆ ಮಾಡೋಣ ಎಂದರು. ಲೋಕನಾಥ ಸ್ವಾಮಿಗೆ ತುಂಬಾ ಅನುಭವ ಇದೆ ಎಂದು ಅವರು ಎಲ್ಲರಿಗೂ ಸಮಾಧಾನ ಹೇಳಿದ್ರು. ತುಂಬಾ ಒಳ್ಳೆಯ ಪಿಕ್ನಿಕ್ ಮಾಡಿ ಎಂದರು. ಎಲ್ಲವನ್ನು ಕೂಲಂಕುಷವಾಗಿ ಚರ್ಚಿಸಿದ ನಂತರ ಶ್ರೀಲ ಪ್ರಭುಪಾದರನ್ನು ಮರುದಿನ ಬೆಳಿಗ್ಗೆ ಎತ್ತಿನ ಗಾಡಿಯಲ್ಲಿ ಗೋವರ್ಧನಕ್ಕೆ ಕರೆದೊಯ್ಯಬೇಕೆಂದು ಶಿಷ್ಯರೆಲ್ಲ ಅಂತಿಮವಾಗಿ ತೀರ್ಮಾನಿಸಿದರು. ಅನಂತರ ಆ ರಾತ್ರಿ ಶ್ರೀಲ ಪ್ರಭುಪಾದರನ್ನು ಒಂಟಿಯಾಗಿರಲು ಬಿಟ್ಟು ಹೆಚ್ಚಿನ ಭಕ್ತರೆಲ್ಲ ಹೊರಟೇ ಹೋದ್ರು. ಆ ರಾತ್ರಿ ನಿಷ್ಕಿಂಚನ ಕೃಷ್ಣದಾಸ ಬಾಬಾಜಿ ಶ್ರೀಲ ಪ್ರಭುಪಾದರ ಬಳಿ ಬಂದು ಕುಳಿತು ಸ್ವಲ್ಪ ಕಾಲ ಕೀರ್ತನ ಮಾಡ್ತಾ ಸ್ವಲ್ಪ ಕಾಲ ಬಂಗಾಳಿಯಲ್ಲಿ ಮಾತನಾಡ್ತಿದ್ರು. ಆಗ ತಮಾಲ ಕೃಷ್ಣ ಮತ್ತೆ ಭವಾನಂದರು ತಟಕ್ಕನೆ ಪ್ರಭುಪಾದರ ಹಾಸಿಗೆಯ ಬಳಿಗೆ ಬಂದ್ರು. ಅವರ ಕಣ್ಣಲ್ಲಿ ನೀರು ಕಾತರದಿಂದ ಮಂಕಾಗಿದ್ರು. ಪ್ರಭುಪಾದರಿಗೆ ಅರ್ಥ ಆಯ್ತು. ಹೋಗುದು ಬೇಡ ಎಂದು ಪ್ರಾರ್ಥಿಸಲು ಬಂದಿದ್ದೀರಿ ಅಲ್ಲವೇ ಎಂದು ಕೇಳಿದ್ರು. ಶ್ರೀಲ ಪ್ರಭುಪಾದ್ರೆ ತಮಾಲ ಕೃಷ್ಣರು ಹೇಳ್ತಾರೆ, ಮಹಡಿಯ ಕೋಣೆಯಲ್ಲಿ ಕುಳಿತಿದ್ದ ನನಗೆ ತುಂಬಾ ಮನಕ್ಷೋಭೆ ಆಯ್ತು. ಸ್ವಲ್ಪ ಸತಪಥ ಆಗ್ತಿದೆ. ಇಬ್ಬರು ಭಕ್ತರು ಬಂದು ಈ ರಸ್ತೆ ಎಷ್ಟು ಕೆಟ್ಟಿದೆ ಎಂದರೆ ನೀವು ಈ ಗಾಡಿಯಲ್ಲಿ ಹೊರಟ್ರೆ ಕುಲುಕಾಟ ಸಿಕ್ಕಾಪಟ್ಟೆ, ರಸ್ತೆ ಭಯಂಕರ. ಪ್ರಭುಪಾದ್ರೆ ನನಗೆ ನಾಳೆಯೇ ನಾವು ಪರಿಕ್ರಮಕ್ಕೆ ಏಕೆ ಹೋಗ್ಬೇಕು ಎಂಬುದೇ ಅರ್ಥ ಆಗ್ತಿಲ್ಲ ಅಂತ ಹೇಳಿ ನೀವು ಪ್ರಯಾಣ ಮಾಡ್ಬೇಕು ಎನ್ನುವವರಲ್ಲಿ ನಾನೊಬ್ಬ.
ಆದ್ರೆ ನಿಮ್ಮ ಈ ಸ್ಥಿತಿಯಲ್ಲಿ ಏಕೆ ಪ್ರಯಾಣ ಮಾಡ್ಬೇಕು? ಇದೇ ನನ್ಗೆ ಅರ್ಥ ಆಗುದಿಲ್ಲ. ನಾಳೆಗೆ ಹೋಗ್ಬೇಕು ಎಂದು ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರ್ತಿದ್ದೇವೆ ಅಲ್ಲ, ಯಾಕೆ? ನನಗಂತೂ ಅರ್ಥ ಆಗುದಿಲ್ಲ. ಆಗಲಿ ಎಂದು ಮೆಲ್ಲಗೆ ಹೇಳಿದ ಶೀಲಪ್ರಭುಪಾದರು ಹೋಗಬಾರದು ಎಂಬ ಅವರ ಸಲಹೆಯನ್ನು ಒಪ್ಪಿಕೊಂಡ್ರು. ಭಕ್ತಿಚಾರು ಸ್ವಾಮಿಗಳು ಕೂಡ ಅಲ್ಲಿಗೆ ಬಂದಿದ್ರು. ಅವರು ಜಯಶೀಲ ಪ್ರಭುಪಾದ್ ಎಂದ್ರು. ತುಂಬಾ ಕೃತಜ್ಞತೆಗಳು ಶೀಲ ಪ್ರಭುಪಾದ್ರೆ ಎಂದರು ಭವಾನಂದರು ತುಂಬಾ ಬಿಡುಗಡೆಯ ಭಾವದಿಂದ. ಆಗ್ಲಿ, ನಿಮಗೆ ಈಗ ಸಮಾಧಾನ ತಾನೇ? ಹೇಳ್ತಾರೆ. ಈಗ ಸಮಾಧಾನ ಶೀಲ ಪ್ರಭುಪಾದ್ರೆ? ಹೌದು, ನಾನು ತುಂಬಾ ಕಾತರದಲ್ಲಿ ಇದ್ದೆ ಎಂದರು ಭವಾನಂದರು. ಹೋಗ್ಲಿ ಬಿಡಿ, ನಾನು ನಿಮ್ಮನ್ನು ಕಾತರಕ್ಕೆ ಒಳಪಡಿಸುವುದಿಲ್ಲ. ಕಮಲ ಕೃಷ್ಣರು ಹೇಳ್ತಾರೆ, ನಿಜವಾಗಿ ಶೀಲ ಪ್ರಭುಪಾದ್ರೆ, ನಾವು ನಿಮ್ಮನ್ನು ಎಷ್ಟು ಹಚ್ಚಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಒಂದೊಂದು ಸಲ ನೀವು ನಮಗೆ ಹುಚ್ಚು ಹಿಡಿಸಿ ಬಿಡ್ತೀರಿ. ಈ ರಾತ್ರಿ ನಮಗೆ ಹುಚ್ಚು ಹಿಡಿಯುತ್ತಿತ್ತು. ಖಂಡಿತ ಹಾಗೆ ಮಾಡುವುದಿಲ್ಲ ಅಂತ ಹೇಳಿದ್ರು ಶ್ರೀಲ ಪ್ರಭುಪಾದ್ರು. ನಿಷ್ಕಿಂಚನ ಕೃಷ್ಣದಾಸ ಬಾಬಾಜಿಗಳ ಕಡೆ ತಿರುಗಿ, ಬಾಬಾಜಿ ಮಹಾರಾಜ್ರೆ, ಇವರಿಗೆಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದ್ರೆ, ನೀವು ನಮ್ಮನ್ನು ನಡೆಸಿಕೊಳ್ಳುವ ರೀತಿಯನ್ನು ನೋಡಿದ್ರೆ ನಿಮಿಷ ನಿಮಿಷಕ್ಕೂ ನಮಗೆ ನಿಮ್ಮ ಬಗ್ಗೆ ನಮ್ಮಂತೆ ಹೆಚ್ಚಾಗುತ್ತಾ ಹೋಗ್ತಾ ಇದೆ ಎಂದರು ತಮಾಲ ಕೃಷ್ಣ. ಅದು ನನ್ನ ಕರ್ತವ್ಯ ಎಂದರು ಪ್ರಭುಪಾದರು. ಭಕ್ತರು ಅದನ್ನು ಅರ್ಥ ಮಾಡಿಕೊಂಡು ಹಿತವಾಗಿ ನಕ್ಕರು. ಹೌದು, ಅವರಿಗೆಲ್ಲ ಅರ್ಥ ಆಯ್ತು. ಅದು ಅವರ ಕರ್ತವ್ಯ. ತಮ್ಮ ಎಲ್ಲಾ ಕ್ರಿಯೆಗಳಿಂದ, ವ್ಯವಹಾರಗಳಿಂದ ಜೀವಾತ್ಮರನ್ನು ಹಿಡಿದು ಕೃಷ್ಣನಿಗೆ ಒಪ್ಪಿಸುವುದು ಶೀಲ ಪ್ರಭುಪಾದರ ಬಯಕೆಯಾಗಿತ್ತು. ಅವರ ದಾರಿ ಪ್ರೀತಿಯ ಸೇವೆ. ಅವರು ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಿರ್ಲಿಲ್ಲ, ಎಲ್ಲರನ್ನು ಕೃಷ್ಣನಿಗೆ ಕಳಿಸಲು ಮಾಡ್ತಿದ್ರು. ಅದು ಅವರ ಕರ್ತವ್ಯ ಆಗಿತ್ತು. 1977 ನವೆಂಬರ್ 14 ಸಂಜೆ 7:30 ವೃಂದಾವನದ ಕೃಷ್ಣ ಬಲರಾಮ ಮಂದಿರದ ತಮ್ಮ ಕೊಠಡಿಯಲ್ಲಿ ಭೌತ ದೇಹವನ್ನು ತ್ಯಜಿಸಿ ಮರಳಿ ಭಗವಂತನೆಡೆಗೆ ಹೋಗುವುದರ ಮೂಲಕ ಶ್ರೀಲ ಪ್ರಭುಪಾದರು ತಮ್ಮ ಕೊನೆಯ ಪಾಠವನ್ನು ಬೋಧಿಸಿದ್ರು. ಅವರ ನಿರ್ಗಮನವು ಆದರ್ಶಮಯ. ಅವರ ಇಡೀ ಜೀವನವೇ ಆದರ್ಶಪ್ರಾಯ. ಅವರ ನಿರ್ಗಮನವು ಶುದ್ಧ ಭಕ್ತಿ ಸೇವೆಯಲ್ಲಿ ಇಡೀ ಜೀವಮಾನವನ್ನು ತೆಗೆದ ವ್ಯಕ್ತಿತ್ವದ ಮುಕ್ತಾಯವನ್ನು ಸೂಚಿಸಿತು. ಸಾಯುವುದಕ್ಕೆ ಕೆಲವು ದಿನಗಳ ಮುನ್ನ ತಮ್ಮ ಕೈಲಾದಷ್ಟು ಬೋಧನೆ ಮಾಡುತ್ತಿರುವುದಾಗಿ ಶ್ರೀಲ ಪ್ರಭುಪಾದರು ಹೇಳಿದಾಗ ಅವರ ಕಾರ್ಯದರ್ಶಿ, ನೀವು ಸ್ಫೂರ್ತಿ ಅಂತ ಹೇಳಿ ಸೇರಿಸಿದ್ರು. ಹೌದು, ಕೊನೆಯ ಉಸಿರು ಇರುವವರೆಗೂ ಅದನ್ನು ಮಾಡ್ತಾ ಹೋಗ್ತೇನೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳಿದ್ರು. ಪ್ರಭುಪಾದರು ಕೊನೆಯ ಉಸಿರು ಎಳೆದ ಬಗೆಯೂ ಅದ್ಭುತವಾದುದೇ. ಅಂದ್ರೆ ಅವರ ಕೊನೆಯ ನಿಮಿಷದ ಪವಾಡವನ್ನೇ ಮಾಡಿದ್ರು ಅವರು ಎಂಬ ಕಾರಣಕ್ಕಲ್ಲ, ಅವರು ಕೃಷ್ಣ ಪ್ರಜ್ಞೆಯಲ್ಲೇ ಉಳಿದ್ರು ಎಂಬ ಕಾರಣಕ್ಕಾಗಿ ಈ ಮಾತು. ಭೀಷ್ಮ ಪಿತಾಮಹನಂತೆ ಅವರು ಕೊನೆಯವರೆಗೂ ಬೋಧನೆ ಮಾಡುತ್ತಾ ಸಂಪೂರ್ಣವಾಗಿ ಸಮಾಧಾನಿಯಾಗಿ ಗಂಭೀರವಾಗಿ ಮಹಿಮಾವಂತರಾಗಿ ಇದ್ರು. ಜೀವವು ಜೀವದಿಂದ ಬರುತ್ತದೆ, ಜಡದಿಂದ ಅಲ್ಲ ಅಂತ ಹೇಳಿ ಅವರು ಬೋಧಿಸ್ತಿದ್ರು. ಕೊನೆಯ ಉಸಿರು ಉಳಿದಿರುವವರೆಗೂ ಬೋಧಿಸುತ್ತಾ ಇರಬೇಕು ಎಂದು ಅವರು ತೋರಿಸಿಕೊಟ್ಟಿದ್ರು. ಪ್ರಭುಪಾದರು ಕೊನೆಯ ತನಕ ಒಂದೇ ರೀತಿಯಲ್ಲಿ ಇದ್ರು ಎಂಬುದಕ್ಕೆ ಅವರ ದೊಡ್ಡ ಕೊಠಡಿಯಲ್ಲಿ ಕಿಕ್ಕಿರಿದು ನೆರೆದಿದ್ದ ಭಕ್ತರೇ ಸಾಕ್ಷಿ. ಹಿಂದೆ ಅವರು ಏನು ತೋರಿಸಿಕೊಟ್ಟಿದ್ರು, ಬೋಧಿಸಿದ್ರು, ಅದಕ್ಕೆ ತಟಕ್ಕನೆ ವಿಸಂಗತವಾದದ್ದು ಯಾವುದೂ ಇರಲಿಲ್ಲ. ಆದ್ರಿಂದ ಸಾವಿನ ಸಮಯದಲ್ಲಿ ಸದಾ ಕೃಷ್ಣನನ್ನು ಆಶ್ರಯಿಸಿ ಸಾಯುವುದು ಹೇಗೆ ಎಂಬುದನ್ನು ಬೋಧಿಸಿದ್ರು. ಅವರು ಶಾಂತರಾಗಿ ಕೊನೆಯ ಉಸಿರು ಎಳೆದರು. ನವೆಂಬರ್ 14 ಸಂಜೆ ಕವಿರಾಜರು ಅವರನ್ನು, ನಿಮ್ಮ ಬಯಕೆ ಏನಾದ್ರೂ ಇದೆಯೇ ಅಂತ ಕೇಳಿದ್ರು. ಪ್ರಭುಪಾದರು ಆಗ ಕ್ಷೀಣ ಸ್ವರದಲ್ಲಿ ಕುಚ್ ಇಚ್ಛಾ ನಹಿ, ಅಂದ್ರೆ ನನ್ಗೆ ಯಾವ ಆಶೆ ಕೂಡ ಇಲ್ಲ ಎಂದು ಹೇಳ್ತಾರೆ. ಅವರು ಕೊಂಡದ್ದು ಹೇಳಿ ಮಾಡಿಸಿದಂತಹ ಪರಿಸರ ವೃಂದಾವನದಲ್ಲಿ ಭಕ್ತ ಸಮೂಹದೆದುರು ಕೆಲವು ತಿಂಗಳ ಹಿಂದೆ ಪ್ರಭುಪಾದರ ಶಿಷ್ಯರಲ್ಲಿ ಒಬ್ಬರ ಎಳೆಯ ಮಗಳು ವೃಂದಾವನದಲ್ಲಿ ತೀರಿಕೊಂಡಿದ್ಲು. ಅವಳು ಕೃಷ್ಣನಲ್ಲಿ ಸೇರಲು ಮರಳಿ ಭಗವಂತನೆಡೆಗೆ ಹೋದ್ಲೆ ಎಂದು ಶೀಲ ಪ್ರಭುಪಾದರನ್ನು ಕೇಳಿದಾಗ ಅವರು, ಹೌದು, ವೃಂದಾವನದಲ್ಲಿ ಯಾರು ಜೀವ ಬಿಡುವವರೆಲ್ಲರೂ ಅವರು ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ. ನಿಜ, ವೃಂದಾವನ ಎಂಬ ಶಬ್ದ ಶುದ್ಧ ಕೃಷ್ಣ ಪ್ರಜ್ಞೆ ಎಂಬ ಅರ್ಥವನ್ನು ಕೊಡ್ತದೆ. ಅದ್ವೈತ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗೆ ನೀವು ಎಲ್ಲಿದ್ರೂ ಅದು ವೃಂದಾವನ ಎಂದು ಹೇಳಿದ ಹಾಗೆ ಈ ಮಾತು ಶ್ರೀಲ ಪ್ರಭುಪಾದರ ವಿಷಯಕ್ಕೂ ನಿಜ. ಅವರು ಲಂಡನ್, ನ್ಯೂಯಾರ್ಕ್, ಮಾಸ್ಕೋಗಳಲ್ಲಿ ತೀರಿಕೊಂಡಿದ್ರು ಕೂಡ ಅವರು ತಲುಪುತ್ತಿದ್ದದ್ದು ಅಲ್ಲಿಗೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ನನ್ನನ್ನು ಯಾರು ಚಿಂತಿಸ್ತಾರೋ ಅವರು ನನ್ನ ಬಳಿಗೆ ಬರ್ತಾರೆ. ಆದ್ರೆ ಈ ವಿಶ್ವದೊಳಗೆ ವೃಂದಾವನ ಧಾಮವು ಕೃಷ್ಣನ ಮಹತ್ವದ ಕ್ಷೇತ್ರವಾದುದರಿಂದ, ಈ ಜಗತ್ತಿನ ವ್ಯಾಪಾರ ಮುಗಿಸಲು ಆದರ್ಶ ಸ್ಥಳವಾದುದರಿಂದ ಶ್ರೀಲ ಪ್ರಭುಪಾದರು ತಮ್ಮ ಬದುಕಿನ ಕೊನೆಯ ಘಟ್ಟವಾಗಿ ವೃಂದಾವನವನ್ನು ಆರಿಸಿಕೊಂಡದ್ದು ಅವರ ಜೀವನದ ಇನ್ನೊಂದು ಆದರ್ಶಪ್ರಾಯದ ಘಟನೆಯಾಗಿದೆ. ವೃಂದಾವನದ ಅಲ್ಲಿ ವಾಸ ಮಾಡುವ ಸೌಲಭ್ಯವನ್ನು ಬಿಟ್ಟುಕೊಟ್ಟು ಜಗತ್ತಿನ ಹೆಚ್ಚಿನ
ದೈವ ವಿರಹಿತ ಪ್ರದೇಶಗಳ ಪತಿತಾತ್ಮರನ್ನು ಉದ್ಧರಿಸುವ ಸಲುವಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಎಲ್ಲವನ್ನು ತ್ಯಾಗ ಮಾಡಿದ ನಂತರ ಮತ್ತೆ ವೃಂದಾವನದ ಪವಿತ್ರ ಕ್ಷೇತ್ರಕ್ಕೆ ಬಂದು ಧಾರ್ಮಿಕ ಆಗಸದಲ್ಲಿ ಶ್ರೀಕೃಷ್ಣನ ಮೂಲ ನೆಲೆಗೆ ಮರಳಿ ಹೋದದ್ದನ್ನು ಬೃಂದಾವನವನ್ನೇ ಬಿಟ್ಟು ಹೋಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ ವೈಷ್ಣವರೆಲ್ಲರೂ ಕಂಡುಕೊಳ್ತಾರೆ. ಬೃಂದಾವನದಲ್ಲಿ ಸೇವೆ ಮಾಡಿದವರೆಲ್ಲರೂ ಈ ಭೌತಿಕ ಕಾಯವನ್ನು ತ್ಯಜಿಸಿದ ನಂತರ ಮರಳಿ ಭಗವಂತನೆಡೆಗೆ ಹೋಗುವರು ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಹರೇ ಕೃಷ್ಣ. ಪಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅಟೆಂಡೆನ್ಸ್ ಎಲ್ಲರೂ ಹಾಕಿದ್ದೀರಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾ, ಹರೇ ಕೃಷ್ಣ, ಧನ್ಯವಾದಗಳು.